शून्यवादी पाश्चात्यादेशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवास
ಹರೇ ಕೃಷ್ಣ ಎಲ್ಲ ಭಕ್ತರಿಗೂ ಸ್ವಾಗತ. हरे कृष्ण प्रभु जी। हरे कृष्ण प्रभु जी। हरे कृष्ण प्रभु जी। हरे कृष्ण प्रभु जी। वासुदेवाय ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम भगवते वासुदेवाय। ओम नमो भगवते वासुदेवाय। नारायणं नमस्कृत्य नारायणं नमस्कृत्य नरं चैव नरोत्तमं नरं चैव नरोत्तमं देवीं सरस्वतीं व्यासं देवीं सरस्वतीं व्यासं ततो जयमुदीरयेत्। ततो जयमुदीरये। अष्टप्रायेषु अभद्रेषु सत्रायेषु भद्रेषु भागवता सेवया नित्यं भागवतस्य भगवती उत्तमश्लोके भगवती उत्तमश्लोके भवति नैकी भक्ते भवते नैष्ठिके। ಶ್ರೀಮದ್ಭಾಗವತದಿಂದ 2ನೇ ಸ್ಕಂದದ 4ನೇ ಅಧ್ಯಾಯದ 12ನೇ ಶ್ಲೋಕ. ಶ್ರೀ ಉವಾಚ उवाच ಶ್ರೀ ಉವಾಚ श्रीसुक उवाच नमः परस्मै पुरुषाय भूयसे नमः पुरुषाय भूयसे नमः परस्मै पुरुषाय भूयसे नमः परस्मै पुरुषाय भूयसे तदुद्भवस्थाननिरोधलीलया 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 निर्याय गृहीतशक्ति त्रितयाय देहिनां शक्ति त्रितयाय देहिनां अंतर्भवायनुपलक्ष्य वर्त्मने ಹರೇ ಕೃಷ್ಣ ಪ್ರಭು, ಮ್ಯೂಟ್ ಆಗಿದ್ದೀರಾ ನೀವು? ತುಂಬಾ ನಾಯ್ಸ್ ಬರ್ತಿತ್ತು ಅಂತ ಮ್ಯೂಟ್ ಮಾಡ್ತೀನಿ. अंतर्भवानुपलक्ष्य वर्त्मने अंतर्भवायानुपलक्ष्य वर्त्मने उवाच श्रीशुक उवाच परस्मै पुरुषाय भूयसे नमः परस्मै पुरुषाय भूयसे तदुद्भवस्थाननिरोधलीलया गृहीतशक्ति त्रितयाय देहिनां अंतर्भवायानुपलक्ष्य वर्त्मने हरे कृष्ण। रश्मि माता जी होती। हरे कृष्णा माता जी।
श्रीशुक उवाच नमः परस्मै पुरुषाय भूयसे सदुद्भवस्थान परस्मै पुरुषाय भूयसे गृहीतशक्तित्रितयाय देहिनां मन्तर्भवायानुपलक्ष्य वर्त्मने। हरे हरे कृष्ण माताजी। रूपा शंकर माताजी होती। हरे कृष्ण रूपा शंकर माताजी। श्रीशुक उवाच नमस्परस्मै पुरुषाय भूयसे सदुद्भवस्थाननिरोधलीलया गृहीतशक्तित्रितयाय देहिनाम् अन्तर्भवायानुपलक्ष्य वर्त्मने। हरे कृष्ण प्रभु हरे कृष्ण माता। हरे कृष्ण माताजी। श्रीधर भट्ट प्रभु ओदी श्लोक। हरे कृष्ण। श्रीशुक उवाच नमः परस्मै पुरुषाय भूयसे सदुद्भवस्थाननिरोधलीलया गृहीतशक्तितृतीयाय देहिनाम् अन्तर्भवायानुपलक्ष्य वर्त्मने। हरे कृष्ण माता। हरे कृष्ण। आशा हेमंत माताजी होती। श्रीशुक उवाच नमः परस्मै पुरुषाय भूयसे सदुद्भवस्थाननिरोधलीलया गृहीतशक्तित्रितयाय देहिना अन्तर्भवायानुपलक्ष्य वर्त्मने। हरे कृष्ण माताजी। हरे कृष्ण माताजी। ಸುಮತಿ ಭಟ್ ಮಾತಾಜಿ ಪದಗಳ ಅರ್ಥ ಮತ್ತು ಅನುವಾದ ಓದಿ. ಮಾತಾಜಿ ಅದು ಬಂದೇ ಇಲ್ಲ ನನ್ಗೆ, ಬರೀ ಸಣ್ಣದಾಗ ದೊಡ್ಡದಾಗ ಅಕ್ಷರದಲ್ಲಿ ಬಂದಿದೆ. ಈಗ ಬಂತು. ಶ್ರೀ ಶುಕ ಉವಾಚ. ಕೇಳಿಸ್ತಾ ಇದೆಯಾ ಮಾತಾಜಿ? ಕೇಳಿಸ್ತಾ ಇದೆ, ಓದಿ ಮಾತಾಜಿ. ಶ್ರೀ ಶುಕ ಉವಾಚ. ಪದಗಳ ಅರ್ಥ ಓದಿ ಮಾತಾಜಿ. ಅದ್ಮೇಲೆ ಹೋಗ್ಬಿಟ್ಟಿದೆ ಮಾತಾಜಿ. ಸ್ವಲ್ಪ ಅಲ್ಲ, ಪದಗಳ ಅರ್ಥ ಮತ್ತು ಅನುವಾದ. ಉವಾಚ ಶ್ರೀ ಶುಕಮುನಿಗಳು ನುಡಿದರು. ನಮಃ ನಮಸ್ಕಾರಗಳು. ಪರಸ್ಮೈ ಪರಮ ಪ್ರಭುವಾದ ಪುರುಷಾಯ ದೇವೋತ್ತಮ ಪುರುಷನಿಗೆ, ಭೂಯಸೆ ಪರಿಪೂರ್ಣನಿಗೆ, ಸದ್ ಉದ್ಭವ ಭೌತಿಕ ಜಗತ್ತಿನ ಸೃಷ್ಟಿ ಸ್ಥಾನ ಪಾಲನೆ, ನಿರೋಧ ವಿನಾಶ, ಲೀಲೆಯ ಲೀಲೆಗಳಿಂದ, ಗ್ರಹಿತ ಗ್ರಹಿಸಲ್ಪಡುವ, ಶಕ್ತಿಯ, ತ್ರಿತಯಾಯ ಮೂರು ಗುಣಗಳುಳ್ಳವನಿಗೆ, ದೇಹಿನಾಂ ಭೌತಿಕ ಶರೀರ ಉಳ್ಳವರ, ಅಂತರ್ಭವಾಯ ಅಂತರಂಗದಲ್ಲಿ ವಾಸಿಸುವವನಿಗೆ, ಅನುಪಲಕ್ಷ್ಯ ಅಚಿಂತ್ಯವಾದ ವರ್ತ್ಮನೆ ಮಾರ್ಗವುಳ್ಳವನಿಗೆ. ಅನುವಾದ. ಶುಕಮುನಿಗಳು ನುಡಿದರು. ಲೌಕಿಕ ಪ್ರಪಂಚದ ಸೃಷ್ಟಿಗಾಗಿ ಪ್ರಕೃತಿಯ ತ್ರಿಗುಣಗಳನ್ನು ಅಂಗೀಕರಿಸುವ ದೇವೋತ್ತಮ ಪರಮ ಪುರುಷನಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಪ್ರತಿಯೊಬ್ಬರ ದೇಹದಲ್ಲಿಯೂ ನೆಲೆಸಿರುವ ಅವನೇ ಪೂರ್ಣ ಅಖಂಡ ಸ್ವರೂಪಿ. ಅವನ ರೀತಿಗಳು ಅಚಿಂತ್ಯ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಪ್ರಭಾತ್ ಚಂದ್ರ ಮಾತಾಜಿ ಓದಿ ಭಾವಾರ್ಥ. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ ಓದಿ ಮಾತಾಜಿ. ಪ್ರಪಂಚವು ಸಾತ್ವಿಕ, ರಾಜಸ, ತಾಮಸಗಳೆಂಬ ಮೂರು ಗುಣಗಳ ವ್ಯಕ್ತರೂಪವಾಗಿದೆ. ಪರಮಪ್ರಭುವು ಈ ಲೌಕಿಕ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳಿಗಾಗಿ ಮೂರು ಪ್ರಧಾನ ರೂಪಗಳಾದ ಬ್ರಹ್ಮ, ವಿಷ್ಣು ಮತ್ತು ಶಂಕರನ ರೂಪಗಳನ್ನು ಧಾರಣೆ ಮಾಡುತ್ತಾನೆ. ವಿಷ್ಣುವಾಗಿ ಅವನು ಲೌಕಿಕವಾಗಿ ಸೃಷ್ಟಿಯಾದ ಪ್ರತಿಯೊಂದು ದೇಹದಲ್ಲೂ ಪ್ರವೇಶಿಸುತ್ತಾನೆ. ಗರ್ಭೋದಕಶಾಹಿ ವಿಷ್ಣುವಾಗಿ ಪ್ರತಿಯೊಂದು ಬ್ರಹ್ಮಾಂಡವನ್ನು ಪ್ರವೇಶಿಸುತ್ತಾನೆ. ಶಿರೋದಕ ವಿಷ್ಣುವಾಗಿ ಪ್ರತಿಯೊಂದು ಜೀವಿಯ ದೇಹವನ್ನು ಪ್ರವೇಶಿಸುತ್ತಾನೆ. ಎಲ್ಲಾ ವಿಷ್ಣು ತತ್ವಗಳ ಮೂಲನಾದ ಶ್ರೀಕೃಷ್ಣನನ್ನು ಭಗವದ್ಗೀತೆಯಲ್ಲಿ 5.18 ವರ್ಣಿಸುವಂತೆ ಇಲ್ಲಿ ಪರಹ, ಉಮಾನ್ ಅಥವಾ ಪುರುಷೋತ್ತಮ ಎಂದು ಸಂಬೋಧಿಸಲಾಗಿದೆ. ಅವನೇ ಸಂಪೂರ್ಣ ಅಖಂಡ ಪುರುಷಾವತಾರಗಳು, ಅವನ ಸ್ವಾಂಶ ವಿಸ್ತೃತ ರೂಪಗಳು. ಅವನನ್ನು ತಿಳಿಯಲು ಸಮರ್ಥನಾಗಲು ಇರುವ ಏಕೈಕ ಪ್ರಕ್ರಿಯೆ ಎಂದರೆ ಭಕ್ತಿಯೋಗ ಮಾತ್ರ. ಪ್ರಯೋಗವಾದಿ ದಾರ್ಶನಿಕರು ಮತ್ತು ಯೋಗಿಗಳು ದೇವೋತ್ತಮ ಪುರುಷನನ್ನು ಕಲ್ಪಿಸಿಕೊಳ್ಳಲಾರರು. ಆದುದರಿಂದಾಗಿಯೇ
ಅವನನ್ನು ಅನುಪಲಕ್ಷ್ಯ ವರ್ತಮಾನೆ ಎಂದರೆ ಅಚಿಂತ್ಯ ಮಾರ್ಗದ ಭಕ್ತಿಯೋಗದ ಪ್ರಭು ಎಂದು ಕರೆಯುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮೀತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासदि गौर भक्त वृंद. हरे कृष्णा कृष्ण कृष्ण हरे हरे, हरे राम 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 हरे हरे. ಶುಕಮುನಿಗಳು ನುಡಿದರು, ಲೌಕಿಕ ಪ್ರಪಂಚದ ಸೃಷ್ಟಿಗಾಗಿ ಪ್ರಕೃತಿಯ ತ್ರಿಗುಣಗಳನ್ನು ಅಂಗೀಕರಿಸುವ ದೇವೋತ್ತಮ ಪರಮಪುರುಷನಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಪ್ರತಿಯೊಬ್ಬರ ದೇಹದಲ್ಲಿಯೂ ನೆಲೆಸಿರುವ ಅವನೇ ಪೂರ್ಣ ಅಖಂಡ ಸ್ವರೂಪಿ. ಅವನ ರೀತಿಗಳು ಅಚಿಂತ್ಯ. ಸೊ ಪರೀಕ್ಷಿತ ಮಹಾರಾಜರು ಈ ಸೃಷ್ಟಿ ಬಗ್ಗೆ, ಹೇಗೆ ಭಗವಂತನು ಈ ಭೌತಿಕ ಜಗತ್ತನ್ನು ನಿಯಂತ್ರಣದಲ್ಲಿಟ್ಟಿದ್ದಾನೆ, ಹೇಗೆ ತನ್ನ ಶಕ್ತಿಗಳ ಮೂಲಕ ತನ್ನ ವಿಸ್ತರಣೆಗಳ ಮೂಲಕ ಭಗವಂತನು ಇದನ್ನು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಭಗವಂತ. ಸೊ ಹೀಗಾಗಿ ಪ್ರಶ್ನೆ ಕೇಳಿದ್ದು. ಈಗ ಅವ್ರು ಹೇಳ್ತಾ ಇರೋದು, ಹೌದು, ಭೌತಿಕ ಜಗತ್ತು ಅಂದ್ರೆ ಭಗವಂತನು 3 ಗುಣಗಳು, ಗುಣಮಯಿ. ಸೊ ಈ ಪ್ರಕೃತಿ ಗುಣಗಳಿಂದ ಭಗವಂತನು ನಿಯಂತ್ರಿಸ್ತಾ ಇರೋದು. ಸೊ ಹೀಗೆ ಹೇಳ್ತಾ ಇರೋದು ಇವಾಗ ಆ ಭಗವಂತನು, ಆ ಪರಮ ಪುರುಷ, ಪುರುಷ ನಮಃ ಪರಸ್ಮೈ ಪುರುಷಾಯ ಭೂಯಸೆ. ಸೊ ಆ ಪರಮ ಸತ್ಯ, ಆ ಪರಮೋನ್ನತವಾದದ್ದು ಒಂದು ವ್ಯಕ್ತಿ, ಭಗವಾನ್. ಸೊ ಅಂತ ಇಲ್ಲಿ ಸ್ಪಷ್ಟವಾಗಿ ಅವರು ಹೇಳ್ತಾರೆ. ಏನೋ ಅದೊಂದು ನಿರಾಕಾರ ಸ್ವರೂಪವಾದದ್ದು, ಅದು ಅವ್ಯಕ್ತವಾದದ್ದು. ಹೌದು, ನಮಗೆ ಅವ್ಯಕ್ತವಾಗಿದೆ, ಆದರೆ ಭಗವಂತನು ಸಾಕಾರ ಸ್ವರೂಪ. ಸೊ ಪುರುಷ ಅಂತ ಇಲ್ಲಿ ಸ್ಪಷ್ಟವಾಗಿ ನಮಃ ಪರಸ್ಮೈ ಪುರುಷಾಯ ಭೂಯಸೆ. ಎಂತ ಪುರುಷ? ಸಾಧಾರಣ ಪುರುಷ ಅಲ್ಲ ಭಗವಂತನು. ಸದ್ ಉದ್ಭವ ಸ್ಥಾನ ನಿರೋಧ ಲೀಲೆಯ. ಸೊ ಅವನಿಂದಲೇ ಈ ಭೌತಿಕ ಜಗತ್ತು ಅನ್ನೋದು, ಸತ್ ಅನ್ನೋದು ಇಲ್ಲಿ ಭೌತಿಕ ಜಗತ್ತು ಅಂತ ಇಲ್ಲಿ. ಸಂಸ್ಕೃತ ಪದಗಳಿಗೆ ಹಲವು ಅರ್ಥಗಳಿರ್ತವೆ. ಒಂದೊಂದು ಪದಕ್ಕೂ ಇಲ್ಲಿ ಅರ್ಥ ಏನು ಅಂದ್ರೆ ಭೌತಿಕ ಜಗತ್ತು, ಅದು ಉದ್ಭವ, ಸೃಷ್ಟಿ ಆಗ್ತಾ ಇರೋದು, ಸ್ಥಾನ ಅದರ ಪಾಲನೆ ಆಗ್ತಾ ಇರೋದು, ನಿರೋಧ ಅದರ ವಿನಾಶ ಆಗುತ್ತೆ, ಸೃಷ್ಟಿ ಸ್ಥಿತಿ ಪ್ರಳಯ. ಸೊ ಎಲ್ಲವೂ ಭಗವಂತನ ಒಂದು ಲೀಲೆ. ಸೊ ಮಹಾವಿಷ್ಣು ಅವರ ಒಂದು ವಿಸ್ತರಣೆ ಮೂಲಕ ಭಗವಂತನು ಈ ಸೃಷ್ಟಿ ಸ್ಥಿತಿ ಪ್ರಳಯ ಇವೆಲ್ಲವನ್ನು ಅವನು ಸಾಧಿಸುವಂತದ್ದು. ಸೊ ಅವನ 3 ವಿಷ್ಣು ರೂಪಗಳು ಪುರುಷ ಅವತಾರಗಳು ಅಂತ ಕೂಡ ಹೇಳ್ತಾರೆ. ಮಹಾವಿಷ್ಣು, ಗರ್ಭೋದಕಶಾಹಿ ವಿಷ್ಣು, ಕ್ಷೀರೋದಕಶಾಹಿ ವಿಷ್ಣು. ಸೊ ಈ 3 ವಿಷ್ಣು ರೂಪಗಳ ಮೂಲಕ ಅವರು ಈ ಸೃಷ್ಟಿ ಸ್ಥಿತಿ ಪ್ರಳಯ ಈ ಕಾರ್ಯಗಳನ್ನು ಮೂಲವಾಗಿ ನಿರ್ವಹಿಸುವಂಥದ್ದು. ಸೊ ಅವರ ಪ್ರಭಾವದಲ್ಲಿ ಈ ಶಕ್ತಿ 3 ಗುಣಗಳ ಸತ್ವ, ರಜಸ್ಸು, ತಮಸ್ಸು. ಸೊ ಈ ರೀತಿಯಾಗಿ ಅವರು ಇದನ್ನ ನಿಯಂತ್ರಿಸುವುದು. ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತರ್ಭಾವಾಯ ಅನುಪಲಕ್ಷ್ಯ ವರ್ತಮನೆ. ಭಗವಂತನನ್ನು ಅಷ್ಟು ಸುಲಭ ಅಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ. ಭಗವಂತ ಪ್ರತಿಯೊಬ್ಬರ ದೇಹದಲ್ಲಿದ್ದರೂ ನೆಲೆಸಿದರೂ ಅವನೇ ಪೂರ್ಣ ಅಖಂಡ ಸ್ವರೂಪಿ. ಅವನ ರೀತಿಗಳು ಅಚಿಂತ್ಯ. ಈಗ ನೆಕ್ಸ್ಟ್ ಮುಂದೆ ಶ್ಲೋಕ ಓದೋಣ, ಮತ್ತೆ ಇನ್ನ ಹೆಚ್ಚು ಅರ್ಥ ಮಾಡ್ಕೊಳ್ಳೋಣ. ಪ್ರಯೋಗವಾದಿ ದಾರ್ಶನಿಕರು ಮತ್ತು ಯೋಗಿಗಳು ದೇವೋತ್ತಮ ಪುರುಷನನ್ನು ಕಲ್ಪಿಸಿಕೊಳ್ಳಲಾರರು. ಹೇಗೆ ಒಬ್ಬ ವ್ಯಕ್ತಿ ಅಂದಿದ ತಕ್ಷಣ ನಾವು ನಮ್ಮ ರೀತಿಯಲ್ಲಿ ಈ ಒಂದು ಇಷ್ಟ ಗಾತ್ರದಲ್ಲಿ 5 ಅಡಿ 6 ಅಡಿ ಈ ರೀತಿಯಲ್ಲಿ ನಾವು ಕಲ್ಪನೆ ಮಾಡ್ಕೊಳ್ತೀವಿ. ಹೀಗೆ ಭಗವಂತನು ಈ ತರ ಒಂದು ಲಿಮಿಟೆಡ್, ಈ ತರ ಒಂದು ವಿಗ್ರಹ ರೂಪ ಭಗವಂತನಿರೋದು. ಇದರ ಮೂಲಕ ಭಗವಂತನು ಇಷ್ಟು ದೊಡ್ಡ ಜಗತ್ತನ್ನು, ಅಚಿಂತ್ಯವಾದ ಜಗತ್ತು, ಭೌತಿಕ ಜಗತ್ತು ಕೂಡ ಎಷ್ಟು ಲೋಕಗಳಿವೆ, ಎಷ್ಟು ಜೀವಿಗಳಿದ್ದಾರೆ, ಎಷ್ಟು ಗಾತ್ರವಾಗಿದೆ ಇದು ನಾವು ಯೋಚನೆ ಮಾಡಕ್ಕೂ ನಮ್ಗೆ ಆಗ್ತದೆ. ಹೇಗೆ ಒಬ್ಬ ವ್ಯಕ್ತಿ, ಒಬ್ಬ ಈ ರೀತಿ ನಮ್ಮ ರೀತಿಯಲ್ಲಿ ಒಂದು ವಿಗ್ರಹ ರೂಪ
ಪಡೆದ ವ್ಯಕ್ತಿ ಇದನ್ನೆಲ್ಲ ನಿಯಂತ್ರಿಸ್ತಾನೆ, ಇದನ್ನ ಕಂಟ್ರೋಲ್ ಮಾಡ್ತಾನೆ ಅಂದ್ರೆ ನಮ್ಗೆ ಕಲ್ಪನೆ ಮಾಡ್ಬೇಕು. ಸೊ ಹಾಗಾಗಿ ಇಲ್ಲಿ ಹೇಳ್ತಾ ಇರೋದು ಅದರಿಂದಾಗಿ ಅವನನ್ನು ಅನುಪಲಕ್ಷ್ಯ ವರ್ತಮನೆ ಎಂದರೆ ಅಚಿಂತ್ಯ ಮಾರ್ಗದ ಭಕ್ತಿಯೋಗದ ಪ್ರಭು ಎಂದು ಕರೆಯುತ್ತಾರೆ. 15-18 ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು ಅರ್ಜುನನಿಗೆ 2 ರೀತಿಯ ಜೀವಿಗಳಿದ್ದಾರೆ, ಬದ್ಧಾತ್ಮರು, ಮುಕ್ತಾತ್ಮರು. ಅವರ ಮೇಲೆ ಇನ್ನೊಬ್ಬ ಪರಮ ಪುರುಷನಿದ್ದಾರೆ. ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಾ ಪುರುಷೋತ್ತಮಃ. ಸೊ ಭಗವಂತನು ನಮಗೆಲ್ಲರಿಗಿಂತ ಅವನು ಭಿನ್ನವಾದ, ಅವನು ಭೌತಿಕವಾದ ವ್ಯಕ್ತಿ ಅಲ್ಲ. ನಮ್ಮ ರೀತಿಯ ಅವನೊಬ್ಬ ವ್ಯಕ್ತಿ, ಆದರೆ ಅವನು ಒಂದು ಭೌತಿಕವಾದ ಒಂದು ನಮ್ಮ ರೀತಿಯ ವ್ಯಕ್ತಿ ಅಲ್ಲ. ನಾವು ಅಣು, ಅವನು ವಿಭು. ಅವನು ವ್ಯಕ್ತಿ. ನಿತ್ಯೋ ನಿತ್ಯಾನ ಚೇತನಾ ಚೇತನಾನ ಏಕೋ ಯೋಗೋಹುನ ವಿದದಾತಿ ಕಾಮ. ನಾವು ನಿತ್ಯರು, ಭಗವಂತನು ನಿತ್ಯ. ನಾವು ಬಹಳ ಬಹುವಚನದಲ್ಲಿ ನಾವು ನಿತ್ಯರು, ಅವನು ಏಕವಚನ, ಒಬ್ಬನೇ. ಅವನು ನಮ್ಮನ್ನು ನಿತ್ಯೋ ನಿತ್ಯಾನ ಚೇತನಾ ಚೇತನಾನ, ನಮಗೂ ಪ್ರಜ್ಞೆ ಇದೆ, ನಮ್ಮೆಲ್ಲರಿಗೂ, ಭಗವಂತನಿಗೂ ಪ್ರಜ್ಞೆ ಇದೆ. ಆದರೆ ನಮಗೆ ಅವನಿಗೆ ಸಂಬಂಧ ಏನು? ಏಕೋಯೋಬಹುನ ವಿದದಾತಿ ಕಾಮ. ಅವನೊಬ್ಬನೇ ನಮ್ಮೆಲ್ಲ ಬಹುವಚನ, ಎಷ್ಟು ಜನ ಇದ್ದೀವಿ ಎಲ್ಲರನ್ನು ನಮ್ಮನ್ನು ಪಾಲಿಸುತ್ತಿದ್ದ. ಇದು ಆ ವ್ಯಕ್ತಿಗೆ ನಮಗೆ ಇರುವ ಸಂಬಂಧ. ಇನ್ನೊಂದು ಶ್ಲೋಕವನ್ನ ಮತ್ತೆ ವಿವರಣೆ ಚರ್ಚೆ ಮಾಡೋಣ. ಭೂಯೋ ನಮಃ ಸದ್ವೃಜಿನೋಚ್ಛಿದೆ ಅಸತಾಂ. ಭೂಯೋ ನಮಃ ಸದ್ವೃಜಿನೋಚ್ಛಿದೆ ಸತಾಂ. ಭೂಯೋ ನಮಃ ಸದ್ವೃಜಿನೋಚ್ಛಿದೆ ಸತಾಂ. ಸಂಭವಾಯ ಕಿಲ ಸತ್ವಮೂರ್ತಯೇ. ಸಂಭವಾಯ ಕಿಲ ಸತ್ವಮೂರ್ತಯೇ. पुनः पारमहंस्य आश्रमे. व्यवस्थितानाम् अनुमृग्य दाशुषे. व्यवस्थितानाम् अनुमृग्य दाशुषे. भूयो नमः सद्वृजिनचिद्दे असताम्. भूयो नमः सद्वृजिनचिद्दे सताम्. असंभवाय किल सत्वमूर्तये. तां पुनः पारमहंस्य आश्रमे. व्यवस्थितानाम् अनुमृग्य दाशुषे. हरे कृष्णा. विमला गोपाल कृष्ण माता जी होती. हरे कृष्ण माता जी. हरे कृष्ण प्रभु. हरे कृष्ण. भयो नमः वसंभवाय किल सत्वमूर्तये. पुंसां परमस्य आश्रये. व्यवस्थितानाम् अनुसृत्य दाशुषे. हरे कृष्ण माता जी. हरे कृष्ण माता जी. धन्यवाद. ललिता शेट्टी माता जी होती. ಹರೇ ಕೃಷ್ಣ ಮಾತಾಜಿ. ಕ್ಲಿಯರ್ ಇದೆ ಮಾತಾಜಿ? ಕೇಳ್ತಾ ಇಲ್ಲ? ಎಸ್ ಮಾತಾಜಿ, ಕ್ಲಿಯರ್ ಇದೆ, ಹೇಳಿ. ಓಕೆ. ಭಯೋ ನಮಃ ಸದ್ವೃಜನ ಚಿದೆ ಅಸತ ಮಸಂಭವಾಯ ಕಿಲ ಸತ್ವಮೂರ್ತಯೇ. ಪುಂಸಾಂ ಪುನಃ ಪರಮಹಂಸ್ಯ ಆಶ್ರಮೇ. ವ್ಯವಸ್ಥಿತ ನಾಮಾನುಮೃಗ್ಯ ದಾಶುಷೇ. ಹರೇ ಕೃಷ್ಣ ಮಾತಾಜಿ.
ಹರೇ ಕೃಷ್ಣ ಮಾತಾಜಿ. ನಮಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಭೂಯೋ ನಮಃ ಸರ್ಗಜಿನಚ್ಚಿದೆ ಸದಾ ಮನ್ಸ ಭವಾಯಾಖಿಲ ಸತ್ವ ಮೂರ್ತಯೇ ಪುಂಸಾಂ ಪುನಃ ಪಾರಮಹಂಸ್ಯಾಶ್ರಮೇ ವ್ಯವಸ್ಥಿತಾನಾಮನುಮೃಗ್ಯದಾಶುಸೇ. ಹರೇ ಕೃಷ್ಣ. ಆಶಾ ಮಾತಾಜಿ ಓದಿ ಪದಗಳ ಅರ್ಥ ಮತ್ತು ಅನುವಾದ. ಆಶಾ ಎಸ್ ಮಾತಾಜಿ. ಹರೇ ಕೃಷ್ಣ. ಪುಷ್ಪಾ ಶೆಟ್ಟಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭೂಯಃ ಹರೇ ಕೃಷ್ಣ. ಪುನಃ ನಮಃ ನಮಸ್ಕಾರಗಳು ಸತ್ ಭಕ್ತರ ಅಥವಾ ಪುಣ್ಯಾತ್ಮ ರುಜಿನ ನೋವುಗಳನ್ನು ಹೇ ಪರಿಹರಿಸುವ ಅಸತಂ ನಾಸ್ತಿಕರಾದ ಭಕ್ತರಲ್ಲದ ದೈತ್ಯ ಅಸಂಭವಾಯ ಹೆಚ್ಚಳವನ್ನು ತಡೆಯುವ ಅಖಿಲ ಪೂರ್ಣ ಸತ್ವಗುಣದ ಮೂರ್ತಯೇ ಪುರುಷನಿಗೆ ಕುಸಂ ಅಪ್ರಪಂಚಿಕರ ಪುನಃ ಮತ್ತೆ ಪರಮಹಂಸೆ ಅತ್ಯುನ್ನತ ಆಧ್ಯಾತ್ಮ ಸಿದ್ಧಿಯ ಆಶ್ರಮೆ ಅವಸ್ಥೆಯಲ್ಲಿ ವ್ಯವಸ್ಥಿತಾನಂ ವಿಶೇಷವಾಗಿ ನೆಲೆಸಿರುವ ಮೃಗಯ ಗುರಿಯನ್ನ ಅರಸಿ ದಾಶುಷೆ ಅನುಗ್ರಹಿಸುವವನಿಗೆ. ಅನುವಾದ. ಪುಣ್ಯವಂತ ಭಕ್ತರನ್ನು ಸಕಲ ದುಃಖಗಳಿಂದ ವಿಮೋಚನೆಗೊಳಿಸುವ ಭಕ್ತರಲ್ಲದ ಅಸುರರ ನಾಸ್ತಿಕ ಮನೋಭಾವದ ಹೆಚ್ಚಳವನ್ನು ನಾಶಗೊಳಿಸುವ ಸಂಪೂರ್ಣ ಅಸ್ತಿತ್ವ ದಿವ್ಯ ರೂಪಕ್ಕೆ ನಾನು ಮತ್ತೊಮ್ಮೆ ಗೌರವ ಪೂರ್ವಕವಾಗಿ ನಮಸ್ಕರಿಸುತ್ತೇನೆ. ಅವನು ಪರಮಹಂಸ ಪದದಲ್ಲಿರುವ ಆಧ್ಯಾತ್ಮಕವಾದಿಗಳಿಗೆ ಅವರ ವಿಶಿಷ್ಟ ಗತಿಗಳನ್ನು ನೀಡುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದಗಳು ಮಾತಾಜಿ. ವಿಜಯಶ್ರೀ ಮಾತಾಜಿ ಓದಿ ಭಾವಾರ್ಥ. ಹರೇ ಕೃಷ್ಣ. ಭಗವಾನ್ ಶ್ರೀಕೃಷ್ಣ ಲೌಕಿಕ ಮತ್ತು ಅಲೌಕಿಕ ಅಸ್ತಿತ್ವದ ಪೂರ್ಣ ರೂಪನಾಗಿದ್ದಾನೆ. ಅಖಿಲ ಎಂದರೆ ಸಂಪೂರ್ಣ ಅಥವಾ ಕೀಳಲ್ಲದ್ದು. ಭಗವದ್ಗೀತೆಯಲ್ಲಿ ಹೇಳಿರುವಂತೆ 2 ಬಗೆಯ ಪ್ರಕೃತಿಗಳಿವೆ, ಲೌಕಿಕ ಪ್ರಕೃತಿ ಮತ್ತು ಆಧ್ಯಾತ್ಮಿಕ ಪ್ರಕೃತಿ ಅಥವಾ ಭಗವಂತನ ಅಂತರಂಗ ಮತ್ತು ಬಹಿರಂಗ ಶಕ್ತಿಗಳು. ಲೌಕಿಕ ಪ್ರಕೃತಿಯನ್ನು ಅಪರ ಎಂದರೆ ಕನಿಷ್ಠ ಎಂದು ಕರೆಯಲಾಗಿದೆ. ಆಧ್ಯಾತ್ಮಿಕ ಪ್ರಕೃತಿಯನ್ನು ಗರಿಷ್ಠ ಅಥವಾ ಲೋಕೋತ್ತರ ಎಂದು ಕರೆಯಲಾಗಿದೆ. ಆದುದರಿಂದ ಭಗವಂತನ ರೂಪವು ಕನಿಷ್ಠವಾದ ಲೌಕಿಕ ಪ್ರಕೃತಿಯದಲ್ಲ. ಅವನು ಸಂಪೂರ್ಣವಾಗಿ ಲೋಕೋತ್ತರನಾದವನು. ಅವನು ಮೂರ್ತಿ ಅಂದರೆ ಲೋಕೋತ್ತರ ರೂಪ. ಹರೇ ಕೃಷ್ಣ ಮಾತಾಜಿ. ನೀವು ಮ್ಯೂಟ್ ಆದ್ರಿ. ಸುಮಾಲಿನಿ ಜಿ ಮಾತಾಜಿ ನೀವು ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ಮಾತಾಜಿ. ಲೋಕೋತ್ತರನಾದ ಅವನು ಮೂರ್ತಿ ಅಂದರೆ ಲೋಕೋತ್ತರ ರೂಪವುಳ್ಳವನು. ಅವನ ಲೋಕೋತ್ತರ ರೂಪವನ್ನು ಅರಿಯದ ಮೂಢರು ಅವನನ್ನು ನಿರಾಕಾರ ಬ್ರಹ್ಮ ಎಂದು ವರ್ಣಿಸುತ್ತಾರೆ. ಆದರೆ ಬ್ರಹ್ಮನ್ ಅವನ ಲೋಕೋತ್ತರ ದೇಹದ ಪ್ರಭೆ ಮಾತ್ರ ಯಸ್ಯ ಪ್ರಭಾ. ಅವನ ಲೋಕೋತ್ತರ ರೂಪವನ್ನು ಅರಿತ ಭಕ್ತನು ಅವನಿಗೆ ಸೇವೆ ಸಲ್ಲಿಸುತ್ತಾನೆ. ಆದುದರಿಂದ ಭಗವಂತ ಕೂಡ ಅಂತಹ ಭಕ್ತರ ಬಗೆಗೆ ಅವ್ಯಾಜ ಕರುಣೆಯನ್ನು ಸೂಸಿ ಅವರನ್ನು ಸಕಲ ದುಃಖಗಳಿಂದ ವಿಮೋಚನೆಗೊಳಿಸುತ್ತಾನೆ. ವೇದ ವಿಧಿಗಳನ್ನು ಅನುಸರಿಸುವ ಸಾತ್ವಿಕರು ಕೂಡ ಅವನಿಗೆ ಪ್ರಿಯರೇ. ಆದುದರಿಂದ ಈ ಪ್ರಪಂಚದಲ್ಲಿ ಸಾತ್ವಿಕರನ್ನೆಲ್ಲ ಅವನು ರಕ್ಷಿಸುತ್ತಾನೆ. ಪಾಪಿಷ್ಠರು ಮತ್ತು ಭಕ್ತರಲ್ಲದವರು ವೇದ ತತ್ವಗಳ ವಿರೋಧಿಗಳಾಗಿರುತ್ತಾರೆ. ಆದುದರಿಂದ ಅಂತಹವರು ತಮ್ಮ ದುಷ್ಕೃತ್ಯದಲ್ಲಿ ಮುಂದುವರಿಯದಂತೆ ಸದಾ ತಡೆಯುಂಟಾಗುತ್ತದೆ. ಅಂತಹವರಲ್ಲಿ ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದ ರಾವಣ, ಹಿರಣ್ಯಕಶಿಪು, ಕಂಸ ಮುಂತಾದವರು ಸ್ವಯಂ ಭಗವಂತನಿಂದಲೇ ಅಸುನೀಗುತ್ತಾರೆ. ಅಂತಹ ಅಸುರರಿಗೆ ಮೋಕ್ಷ ನೀಡುವ ಮೂಲಕ ಅವರ ಅಸುರಿ ಚಟುವಟಿಕೆಗಳು ಮತ್ತಷ್ಟು ಮುಂದುವರಿಯದಂತೆ ತಡೆಯುಂಟು ಮಾಡುತ್ತಾನೆ. ಕರುಣಾಳು ತಂದೆಯಂತೆ ಭಕ್ತರಿಗೆ ಅನುಗ್ರಹ ತೋರಿಸುವಾಗಲಾಗಲಿ ಅಸುರರನ್ನು ನಿಗ್ರಹಿಸುವ
ವಾಗಲಾಗಲಿ ಅವನು ಪ್ರತಿಯೊಬ್ಬರ ಬಗೆಗೂ ಸದಾ ಕರುಣೆಯನ್ನು ತೋರುತ್ತಾನೆ, ಏಕೆಂದರೆ ಅವನು ಸಕಲ ವ್ಯಕ್ತಿಗಳ ಅಸ್ತಿತ್ವವನ್ನು ಒಳಗೊಂಡ ಸಂಪೂರ್ಣ ಅಸ್ತಿತ್ವ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಗೀತಾ ಎಂ. ಮಂಜುಳಾ ಸುರೇಶ್ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಓದಿ. ಅಸ್ತಿತ್ವದಲ್ಲಿ ಪರಮಹಂಸನ ಹಂತವು ಆಧ್ಯಾತ್ಮಿಕ ಮೌಲ್ಯಗಳ ಅತ್ಯುನ್ನತ ಪರಿಪೂರ್ಣ ಹಂತ. ಕುಂತಿದೇವಿಯ ಪ್ರಕಾರ ಪರಮಹಂಸರು ಮಾತ್ರ ಭಗವಂತನನ್ನು ವಸ್ತುಶಃ ಅರ್ಥ ಮಾಡಿಕೊಳ್ಳಬಲ್ಲರು. ನಿರಾಕಾರ ಬ್ರಹ್ಮನಿಂದ ಅಂತರ್ಯಾಮಿ ಪರಮಾತ್ಮ, ಆಮೇಲೆ ಪುರುಷೋತ್ತಮನಾದ ದೇವೋತ್ತಮ ಪುರುಷ ಶ್ರೀಕೃಷ್ಣನವರಿಗೆ ಕ್ರಮಾಗತವಾಗಿ ದಿವ್ಯ ಸಾಕ್ಷಾತ್ಕಾರವಿರುವಂತೆ ವ್ಯಕ್ತಿಯ ಸನ್ಯಾಸದ ಆಧ್ಯಾತ್ಮ ಜೀವನದಲ್ಲಿ ಕ್ರಮಾಗತ ಉನ್ನತಿ ಇದೆ. ಕುಟೀಚಕ, ಬಹುದಕ, ಪರಿವಾಚಕಾಚಾರ್ಯ ಮತ್ತು ಪರಮಹಂಸ ಇವು ಸನ್ಯಾಸಿಯ ಜೀವನದಲ್ಲಿ ಕ್ರಮಾಗತ ಪ್ರಗತಿ ಹಂತಗಳು. ಪಾಂಡವರ ತಾಯಿಯಾದ ರಾಣಿ ಕುಂತಿದೇವಿಯು ಭಗವಾನ್ ಕೃಷ್ಣನನ್ನು ಕುರಿತು ತನ್ನ ಪ್ರಾರ್ಥನೆಗಳಲ್ಲಿ ಈ ಹಂತಗಳನ್ನು ಕುರಿತು ಹೇಳಿದ್ದಾಳೆ. 1ನೇ ಸ್ಕಂದ 8ನೇ ಅಧ್ಯಾಯ. ನಿರಾಕಾರವಾದಿಗಳಲ್ಲಿ ಹೇಗೋ ಹಾಗೆ ಭಕ್ತರಲ್ಲೂ ಪರಮಹಂಸರು ಸಾಮಾನ್ಯವಾಗಿ ಕಂಡುಬರುತ್ತಾರೆ. ಆದರೆ ಶ್ರೀಮದ್ ಭಾಗವತದ ಪ್ರಕಾರ ಕುಂತಿದೇವಿಯು ಸ್ಪಷ್ಟವಾಗಿ ಹೇಳಿರುವಂತೆ ಶುದ್ಧ ಭಕ್ತಿಯೋಗವನ್ನು ಪರಮಹಂಸರು ಅರಿಯುತ್ತಾರೆ. ಇಂತಹ ಪರಮಹಂಸರಿಗೆ ಭಕ್ತಿಯೋಗವನ್ನು ನೀಡುವ ಸಲುವಾಗಿ ಭಗವಂತನು ವಿಶೇಷವಾಗಿ ಅವತಾರವೆತ್ತುತ್ತಾನೆಂದು ಪರಿತ್ರಾಣಾಯ ಸಾಧೂನಾಂ ಕುಂತಿದೇವಿ ವಿಶೇಷವಾಗಿ ಪ್ರಸ್ತಾಪಿಸಿದ್ದಾಳೆ. ಅಂದ ಮೇಲೆ ಅಂತಿಮವಾಗಿ ಪರಮಹಂಸರೆಂಬ ಪದಕ್ಕೆ ನಿಜವಾಗಿ ಅನರ್ಥರಾದವರೇ ಭಗವಂತನ ಶುದ್ಧ ಭಕ್ತರು. ಭಕ್ತಿಯೋಗವೇ ಮಾತಾಜಿ ಸ್ವಲ್ಪ ಭಕ್ತಿಯೋಗವೇ ಪರಮ ಗುರಿ ಎಂದು ಶೀಲಜೀವ ಗೋಸ್ವಾಮಿಯವರು ನೇರವಾಗಿ ಅಂಗೀಕರಿಸಿದ್ದಾರೆ. ಇದರಿಂದ ವ್ಯಕ್ತಿಯು ಭಗವಂತನ ಲೋಕೋತ್ತರವಾದ ಪ್ರೇಮ ಸೇವೆಯಲ್ಲಿ ಅಂಗೀಕರಿಸುತ್ತಾನೆ. ಭಕ್ತಿಯೋಗದ ಮಾರ್ಗವನ್ನು ಅನುಸರಿಸುವವರು ನಿಜವಾಗಿ ಪರಮಹಂಸರು. ಹರೇ ಕೃಷ್ಣ. ಇನ್ನು ಇದೆಯಾ ಪ್ರಭು? ಮಂಜುಳಾ ಸುರೇಶ್ ಮಾತಾಡಿ. ಓದಿ ಮಾತಾಜಿ. ಭಗವಂತ ಎಲ್ಲರ ಬಗೆಗೂ ಅಪಾರ ಕರುಣೆಯನ್ನು ತೋರುತ್ತಾನೆ. ಆದುದರಿಂದ ಭಗವಂತನ ಅಸ್ತಿತ್ವದ ನಿರಾಕಾರ ಬ್ರಹ್ಮಜ್ಯೋತಿಯಲ್ಲಿ ಐಕ್ಯವಾಗುವ ಒಂದು ಸಾಧನವಾಗಿ ಭಕ್ತಿಯನ್ನು ಅಂಗೀಕರಿಸಿದಂತಹ ನಿರಾಕಾರವಾದಿಗಳಿಗೂ ಅವರು ವಾಂಛಿತ ಗುರಿ ದೊರೆಯುತ್ತದೆ. ಅವನು ಭಗವದ್ಗೀತೆಯಲ್ಲಿ 4.11 ಎಲ್ಲರಿಗೂ ಭರವಸೆ ನೀಡಿದ್ದಾನೆ. ಯೇ ಯಥಾ ಮಾಂ ಪ್ರಪದ್ಯಂತೆ. ಶೀಲ ವಿಶ್ವನಾಥ ಚಕ್ರವರ್ತಿಯವರ ಪ್ರಕಾರ 2 ಬಗೆಯ ಪರಮಹಂಸರಿರುತ್ತಾರೆ. ಬ್ರಹ್ಮನಂದಿಗಳು ನಿರಾಕಾರವಾದಿಗಳು ಮತ್ತು ಪ್ರೇಮಾನಂದಿಗಳು ಭಕ್ತರು. ಬ್ರಹ್ಮಾನಂದಿಗಳಿಗಿಂತ ಪ್ರೇಮಾನಂದಿಗಳು ಹೆಚ್ಚು ಭಾಗ್ಯಶಾಲಿಗಳಾಗಿದ್ದರೂ ಇಬ್ಬರಿಗೂ ಅವ ವಾಂಛಿತ ಗುರಿಗಳು ಲಭ್ಯವಾಗುತ್ತವೆ. ಬ್ರಹ್ಮಾನಂದಿಗಳು ಮತ್ತು ಪ್ರೇಮಾನಂದಿಗಳು ಇಬ್ಬರು ಲೋಕೋತ್ತರವಾದಿಗಳು. ಜೀವನದ ಅಸ್ತಿತ್ವದ ಕ್ಲೇಶಗಳಿಂದ ತುಂಬಿದ ಲೌಕಿಕ ಪ್ರಕೃತಿಯೊಂದಿಗೆ ಅವರಿಗೇನು ಸಂಬಂಧವಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಶುಕಮುನಿಗಳು ಇದು ಮುಂದುವರಿತಾ ಹೀಗೆ ಭಗವಂತನಿಗೆ ಅವರ ಪ್ರಣಾಮಗಳನ್ನು ಮತ್ತೆ ಅರ್ಪಿಸುತ್ತಾರೆ. ಭೂಯ ಪುನಃ ಭೂಯೋ ನಮ. ಭಗವಂತನಿಗೆ ಮತ್ತೆ ಅವರ ಪ್ರಣಾಮಗಳನ್ನು ವಂದನೆಗಳನ್ನು ಅರ್ಪಿಸುತ್ತಾ ಭಗವಂತನ ಇಲ್ಲಿ ಅಖಿಲ ಸತ್ವ ಮೂರ್ತಯೇ. ಮೂರ್ತಿ ಅಂದರೆ ಒಬ್ಬ ರೂಪವನ್ನು ಪಡೆದ ವ್ಯಕ್ತಿ. ಭಗವಂತನು ನಿರಾಕಾರನಲ್ಲ. ಭಗವಂತನ ಒಂದು ಏನ್ ಹೇಳ್ಬೇಕು, ವ್ಯಕ್ತೀಕರಣ ಅಂತ ಹೇಳ್ಬೋದು. ಅವನ ಒಂದು ಮ್ಯಾನಿಫೆಸ್ಟೇಷನ್. ಅದು ಮೂಲವಾಗಿ ಅವನು ಒಬ್ಬ ವ್ಯಕ್ತಿ. ಮೂಲವಾಗಿ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ. ಸೊ ಅದಕ್ಕೆ ಮೂರ್ತಿ ಅಂದ್ರೆ ರೂಪ, ವಿಗ್ರಹ. ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣಂ. ಸೊ ಭಗವಂತನಲ್ಲೂ ಕೂಡ ಬ್ರಹ್ಮದೇವರು ಹೇಳೋದು, ಕೃಷ್ಣನು ಪರಮ ಈಶ್ವರನು, ಅವರು ಸಚ್ಚಿತ್ ಆನಂದ ವಿಗ್ರಹ.
ಇಲ್ಲಿ ಮೂರ್ತಿ ಹೇಳಿದಾಗೆ ಸ್ವರೂಪ, ರೂಪ ಒಂದು ವ್ಯಕ್ತಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ನಾವು ಮೊದಲಿಗೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಕೇವಲ ಭಗವಂತನ ಒಂದು ನಿರಾಕಾರ ಸ್ವರೂಪ. ಒಂದು ಉದಾಹರಣೆಯಾಗಿ ಪ್ರಭುಪಾದರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಒಂದು ಕಡೆ ಹೇಳೋದು ಪ್ರಭುಪಾದರು, ಹೇಗೆ ಒಂದು ಕತ್ತಲೆಯಲ್ಲಿ ಅಂಧಕಾರದಲ್ಲಿ ನೋಡಿದಾಗ ಏನು ಕಾಣೋದಿಲ್ಲ, ಎಲ್ಲ ಒಂದೇ ಕಾಣುತ್ತೆ. ಏನೇ ಎಲ್ಲಿದ್ದೇವೆ, ನಮ್ಮ ಕೊಠಡಿ, ನಾವು ಇಲ್ಲೋದು ಇಲ್ಲಿ ಚೇರ್ ಇದೆ, ಹಿಂದೆ ಇಲ್ಲೊಂದು ಹಾಸಿಗೆ ಇದೆ, ಇನ್ನೊಂದಲ್ಲಿ ಗೋಡೆ ಇದೆ, ಏನು ಕಾಣೋದಿಲ್ಲ, ಎಲ್ಲ ಒಂದೇ. ಅಂಧಕಾರದಲ್ಲಿ ಎಲ್ಲ ಒಂದೇ, ಎಲ್ಲ ಕಪ್ಪಗೆ ಕಾಣುತ್ತೆ, ಏನಿದೆ ಏನಿಲ್ಲ ಅಂತ ಗೊತ್ತಾಗಲ್ಲ, ಯಾವ ವ್ಯಕ್ತಿಗಳಿದ್ದಾರೆ, ಏನ್ ವಸ್ತುಗಳಿದೆ ಕಾಣುತ್ತೆ. ಸೊ ಇದು ನಾವು ಭೌತಿಕ ದೃಷ್ಟಿಯಲ್ಲಿ, ಭೌತಿಕ ಜಗತ್ತಿನಲ್ಲಿ ಇರುವ ಒಂದು ಅಸ್ತಿತ್ವ. ಇದರಿಂದ ಸ್ವಲ್ಪ ನಾವು ಮುಂದೆ ಬಂದ್ರೆ ಬೆಳಕು. ಸೊ ಈ ಬ್ರಹ್ಮವಾದಿಗಳು ಅಂತ ಹೇಳೋದು, ಅವರು ನಿರಾಕಾರವಾದಿಗಳು, ಅವರು ಸ್ವಲ್ಪ ಬೆಳಕಿನಲ್ಲಿ ಬಂದಿದ್ದಾರೆ. ಅದು ಬೆಳಕು ಅನ್ನೋದು ತುಂಬಾ ಬೆಳಕಿದ್ರೆ ಏನಾಗುತ್ತೆ, ಏನು ಕಾಣೋದಿಲ್ಲ. ಬೆಳಕು ನಮಗೂ ಒಂದೊಂದ್ಸಲ ಆಗತ್ತೆ, ಕತ್ತಲೆಯಿಂದ ನಾವು ಬೆಳಕು ನಮ್ಗೆ ಬಂದ್ರೆ ಕಣ್ಣಿಗೆ ತೆಗಿಯಕ್ಕಾಗೋದಿಲ್ಲ, ಕಣ್ಣಿಂದ ನಮ್ಗೆ ಅಡ್ಜಸ್ಟ್ಮೆಂಟ್ ಆಗೋದಿಲ್ಲ. ಆ ಬೆಳಕಿಗೆ ಬೆಳಿಗ್ಗೆ ಎದ್ದಾಗ ಒಂದೊಂದ್ಸಲ ಏನು ಕಾಣೋದಿಲ್ಲ, ಅದೇನು ಅಷ್ಟು ಬೆಳಕು. ಮತ್ತೆ ನಾವು ಇಷ್ಟೊತ್ತು ನಾವು ಕತ್ತಲೆಯಲ್ಲಿದ್ವಿ, ಈಗ ಸಡನ್ ಆಗಿ ಬೆಳಕು ಹಾಕ್ಬಿಟ್ರೆ ಕಾಣೋದಿಲ್ಲ, ಏನು ನೋಡಕ್ ತೆಗಿಲಿಕ್ಕೂ ಆಗ. ಹಾಗೆ ಈ ಬ್ರಹ್ಮವಾದಿ ನಿರಾಕಾರವಾದಿಗಳು ನೋಡ್ತಾ ಇದ್ದಾರೆ ಆಧ್ಯಾತ್ಮಿಕ ಜಗತ್ತು ಇದು ಭೌತಿಕ ಜಗತ್ತಿನ ವಿರುದ್ಧವಾಗಿದೆ ಅಂತ. ಆದ್ರೆ ಅಲ್ಲಿ ಅವ್ರಿಗೇನು ಕಾಣ್ತಾ ಇಲ್ಲ, ಅವ್ರಿಗೆ ಎಲ್ಲವೂ ಸುಮ್ಮನೆ ಒಂದು ಬೆಳಕು ಬೆಳಕು ಎಲ್ಲವೂ ಇದೆ, ಬೆಳಕೇ ಇದೆ, ಎಲ್ಲಿ ನೋಡಿದ್ರು ಬೆಳಕೇ ಇದೆ ಅಂತ ಅಷ್ಟೇ. ಆ ಬೆಳಕಿನಲ್ಲಿ ಏನಿದೆ ಕಾಣ್ತಾ ಇಲ್ಲ. ಅದು ನಿರಾಕಾರವಾದಿಗಳ ಅಸ್ತಿತ್ವ. ಆದ್ರೆ ಭಕ್ತರು ಅಂದ್ರೆ ಕಣ್ಣು ತೆಗೆದಿದ್ದಾರೆ, ಮತ್ತೆ ಬೆಳಕಿನಲ್ಲಿ ಎಲ್ಲವೂ ಕೂಡ ನೋಡ್ತಾ ಇದ್ದಾರೆ. ಓ, ಈ ಕೊಠಡಿಯಲ್ಲಿ ಈ ತರ ಗೋಡೆ ಇದೆ, ಈ ತರ ಗೋಡೆ ಮೇಲೆ ಈ ತರ ಚಿತ್ರ ಇದೆ, ಈ ತರ ಒಂದು ಹಾಸಿಗೆ ಇದೆ, ಈ ತರ ಒಂದು ಮೇಜ್ ಇದೆ, ಈ ತರ ಒಂದು ಕುರ್ಚಿ ಇದೆ, ಎಲ್ಲವೂ ಒಂದು ವ್ಯಕ್ತಿಗಳು, ಎಲ್ಲ ವಸ್ತುಗಳು ಕಾಣ್ತಾ ಇದೆ. ಸೊ ಭಕ್ತರು ಹೀಗೆ ಅವರು ಆಧ್ಯಾತ್ಮಿಕ ಇದರಲ್ಲಿ ಮುಂದೆ ಅವರು ಭಗವಂತನ ಹೆಚ್ಚು ಹೆಚ್ಚು ಆಶ್ರಯ ಪಡೆದು ಭಗವಂತನ ಕೃಪೆಯಿಂದ, ಭಗವಂತನ ಕರುಣೆಯಿಂದ ಅವರಿಗೆ ಸ್ಪಷ್ಟವಾಗಿ ಕಾಣುತ್ತೆ ಬೆಳಕಿನಲ್ಲಿ. ಇಲ್ಲಾಂದ್ರೆ ಬೆಳಕಿದ್ರೂ ಕೂಡ ಕಾಣ್ತಾ ಇಲ್ಲ. ಯಾರಿಗೆ? ನಿರಾಕಾರವಾದಿ ಅವ್ರಿಗೆ ಏನೋ ಒಂದು ಸರ್ವಂ ಖಲು ಇದಂ ಬ್ರಹ್ಮ ಅಷ್ಟೇ, ಎಲ್ಲ ನಿರಾಕಾರ ಸ್ವರೂಪವಾದದ್ದು ಬ್ರಹ್ಮ ತೇಜಸ್. ಆದ್ರೆ ಬ್ರಹ್ಮ ತೇಜಸ್ ಅದ್ರ ಹಿಂದೆ ಭಗವಂತನಿದ್ದಾರೆ. ಅದು ನಮ್ಗೆ ಇಲ್ಲಿ ಶುಕಮುನಿಗಳು ಹೇಳ್ತಾ ಇರೋದು. ಅದಕ್ಕೂ ಮೊದಲಿಗೆ ಆಚಾರ್ಯರು ಇದನ್ನ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಭಗವಂತನೊಬ್ಬ ವ್ಯಕ್ತಿ. ಸೊ ನಾವು ಇರುವ ಒಂದು ಭೌತಿಕ ಜಗತ್ತು ಇದು ಅಪರ ಪ್ರಕೃತಿ, ನಾವು ಪರಾಪ್ರಕೃತಿ. ನಾವು ಕೂಡ ಭಗವಂತನ ಶಕ್ತಿಯೇ, ನಾವು ಉನ್ನತವಾದ ಶಕ್ತಿ. ಈ ಭೌತಿಕ ಜಗತ್ತು ಅವನ ಕೆಳಮಟ್ಟದ ಶಕ್ತಿ. ಅದರ ನಂತರ ಇದಕ್ಕೊಂದು ಹೇಳ್ತಾ ಇರೋದು ಇನ್ನೊಂದು ಉದಾಹರಣೆ. ಕರುಣಾಳು ತಂದೆಯಂತೆ ಭಕ್ತರಿಗೆ ಅನುಗ್ರಹ ತೋರಿಸುವಾಗಲಾಗಲಿ ಅನುಸರರನ್ನು ನಿಗ್ರಹಿಸುವಾಗಲಾಗಲಿ ಅವನು ಪ್ರತಿಯೊಬ್ಬರ ಬಗೆಗೂ ಸದಾ ಕರುಣೆಯನ್ನೇ ತೋರುತ್ತಾನೆ, ಏಕೆಂದರೆ ಅವನು ಸಕಲ ವ್ಯಕ್ತಿಗಳ ಅಸ್ತಿತ್ವವನ್ನು ಒಳಗೊಂಡ ಸಂಪೂರ್ಣ ಅಸ್ತಿತ್ವ. ಸೊ ಒಂದು ತಂದೆ ಒಮ್ಮೊಮ್ಮೆ ಮಕ್ಕಳಿಗೆ ಒಂದು ಶಿಕ್ಷೆ ಕೊಡ್ಬೋದು, ಆದ್ರೆ ಯಾಕೆ ಕೊಡ್ತಾ ಇದ್ದಾರೆ ಆ ಶಿಕ್ಷೆ? ತಂದೆ ತಾಯಿ ಕೊಡ್ತಾ ಇರೋದು ಆ ಮಕ್ಕಳ ಒಳ್ಳೇದಕ್ಕಾಗಿ ಕೊಡ್ತಾರೆ. ಅವರೇನೊಂದು ದ್ವೇಷದಿಂದ ಇನ್ನೊಂದರಿಂದ ಮಾಡ್ತಾರೆ. ಹಾಗೆ ಭಗವಂತನು ಭಕ್ತರಿಗೆ ಅವನ ರಕ್ಷಣೆ ಮಾಡ್ತಾನೆ, ದುಷ್ಟರಿಗೆ ಶಿಕ್ಷೆ ಕೊಡ್ತಾನೆ. ಅದು ಕೂಡ ಅವರಿಗೆ ಭಗವಂತನ ತೋರೋ ಕೃಪೆನೆ. ಅದೇನು ಅದು ಭಗವಂತನು ಪಕ್ಷಪಾತ ಮಾಡ್ತಾ ಇದ್ದಾನೆ, ಭಗವಂತನು ಅವ್ರನ್ನ ಶಿಕ್ಷೆ ಕೊಟ್ಟು ಹಿಂಸೆ ಮಾಡ್ತಾ ಇದ್ದಾನೆ, ಈ ತರ ಅಂತ. ಭೌತಿಕ ಜಗತ್ತಿನಲ್ಲಿ ನಮಗೆ ಎಷ್ಟೋ ಹಿಂಸೆ, ಎಷ್ಟೋ ಕಷ್ಟಗಳು ನಾವು ಅನುಭವಿಸ್ತಾ ಇದ್ದೀವಿ, ನಮ್ಮ ಕರ್ಮ ಅನುಸಾರವಾಗಿ ಅನುಭವಿಸ್ತಾ ಇದ್ದೇವೆ. ಸೊ ನಾವು ಒಮ್ಮೊಮ್ಮೆ ಭಗವಂತನ ದೂಷಿಸ್ತೇವೆ. ಎಲ್ಲಕ್ಕೂ ಭಗವಂತನೇ ಕಾರಣ ಆಗಿದ್ರೆ ನಾನು ಈ ರೀತಿಯಲ್ಲಿ ನಾನು ಕಷ್ಟಪಡ್ತಾ ಇದ್ದು ಭಗವಂತನೇ ಅಲ್ವಾ ಕಾರಣ. ಭಗವಂತನೇ ಯಾಕೆ ಹೀಗೆ ಮಾಡಿಸ್ತಾ ಇದ್ದೇನೆ ನನಗೆ? ಇಲ್ಲಾಂದ್ರೆ ಒಮ್ಮೆ ನಾನೇನಾದ್ರೂ ಒಂದು ಕೆಟ್ಟ ಕೆಲಸ ಮಾಡಿದೆ ಅಂತ ಇಟ್ಕೊಳ್ಳಿ, ಅಯ್ಯೋ ನಾನು ಮಾಡಿದ್ದಲ್ಲ, ಇದು ಭಗವಂತನು ಮಾಡಿಸಿದ್ದು ನನ್ನ ಮೂಲಕ ಅಂತ ನಾವ್ ಹೇಳ್ಬಿಡ್ತೇವೆ. ಯಾಕಂದ್ರೆ ಭಗವಂತನೇ ಅಲ್ವಾ ಕಾರಣ ಎಲ್ಲದಕ್ಕೂ. ಹಾಗೆ ಭಗವಂತನೇ ಕಾರಣ, ಭಗವಂತನಿಗೆ ನಾವು ಅವನಿಗೆ ಹೇಳ್ತೀವಿ ಇದು ನಾನ್ ಮಾಡಿದ್ದಲ್ಲ, ಭಗವಂತನ ಮಾಡಿಸಿದ್ದು ನನ್ನ ಮೂಲಕ. ಈ ತರ ಇದು ತಪ್ಪು. ಇದು ಸೊ ಒಂದು ಉದಾಹರಣೆಯಿಂದ ಒಂದು ಉದಾಹರಣೆ ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಒಂದು ಕಾರಾಗೃಹ ಇದೆ. ಕಾರಾಗೃಹ ಅಂದ್ರೆ ಜೈಲು. ಸೊ ಜೈಲನ್ನ ಸೃಷ್ಟಿ ಮಾಡಿದ್ ಯಾರು? ಸರ್ಕಾರನೇ ಸೃಷ್ಟಿ ಮಾಡಿದ್ದು. ಸೊ ಆ ಸರ್ಕಾರ ಸೃಷ್ಟಿ ಮಾಡಿದ್ರು ಜೈಲು ಅನ್ನೋದಕ್ಕೆ. ಆ ಜೈಲಿನಲ್ಲಿ ಕಾರಾಗೃಹದಲ್ಲಿ ಶಿಕ್ಷೆ ಇರೋದು, ಶಿಕ್ಷೆ ಅನುಭವ ಆಗೋದು, ಅಲ್ಲಿ ನೋವು ಅನುಭವಿಸೋದು, ಅದಕ್ಕೆ ಕಾರಣ ಸರ್ಕಾರನ? ಕಾರಣ ಸರ್ಕಾರ ಅಲ್ಲ. ಅದು ಯಾರು ಜೈಲಿಗೆ ನಿಮಗೆ ಹೋಗಿ ಅಂತ ನಮಗೆ ಹೇಳಿದ್ದು? ಜೈಲಿಗೆ ಹೋಗೋದು ನಾವು ತಪ್ಪು ಮಾಡಿ, ನಾವು ಕಾನೂನನ್ನು ನಾವು ಉಲ್ಲಂಘಿಸಿ ನಾವು ಹೋದಾಗ ನಮಗೆ ಶಿಕ್ಷೆ ಆಗ್ತದೆ. ನಾವು ಕಾರಣ. ಅದು ಸರ್ಕಾರ ಕಾರಾಗೃಹ ಅವರು ಇದ್ ಮಾಡಿದ್ರು ಅಂತ ಅವ್ರ ಕಾರಣ ಗೊತ್ತಿಲ್ಲ. ಸೊ ಅದೇ ರೀತಿಯಲ್ಲಿ ಈ ಭೌತಿಕ ಜಗತ್ತು ಅಂದ್ರೆ ಇಲ್ಲಿ
ಕಾರಾಗಾರವೇ ಇದು. ಈ ಜಗತ್ತು ಇದು ಜೈಲೇ ಇದೆ. ಸೊ ನಿಜವಾದ ಅಸ್ತಿತ್ವ ವೈಕುಂಠ ಪ್ರದೇಶ, ಗೋಲೋಕಧಾಮ, ನಿತ್ಯವಾದ ಅಸ್ತಿತ್ವ. ಈ ಭೌತಿಕ ಜಗತ್ತು ಅಂದ್ರೆ ಜೈಲೇ. ಸೊ ಜೈಲಲ್ಲಿ ಇನ್ನೇನು ಶಿಕ್ಷೆಗಳೇ ಅನುಭವಿಸ್ಬೇಕು. ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಕ್ಲೇಶಗಳು. ಸೊ ನನ್ನ ಮನಸ್ಸು, ನನ್ನ ದೇಹವೇ ನನಗೆ ನೋವು ಕೊಡುತ್ತೆ, ಏನೋ ಒಂದು ರೋಗಗಳು ಬರ್ತವೆ, ಇಲ್ಲಾಂದ್ರೆ ಇನ್ನೊಬ್ಬರು ವ್ಯಕ್ತಿಗಳು ನನಗೆ ನೋವು ಕೊಡ್ತಾರೆ, ಇಲ್ಲಾಂದ್ರೆ ದೇವತೆಗಳ ಮೂಲಕ ಏನೋ ಒಂದು ಅತಿ ಮಳೆ ಇಲ್ಲ, ಮಳೆನೇ ಇಲ್ಲ, ಬರಗಾಲ ಇಲ್ಲ, ಅಂದ್ರೆ ಒಂದು ಏನಾದ್ರು ಒಂದು ಆದಿ ದೈವಿಕ ಏನೋ ಪ್ರವಾಹ ಏನಾದ್ರು ಬರ್ಲೇಬೇಕು. ಸೊ ಇದು ಬರ್ಲೇಬೇಕು, ಕ್ಲೇಶಗಳು ಬರ್ಲೇಬೇಕು. ಸೊ ಇದು ಜೈಲಿನಲ್ಲಿ ಕಠಿಣ ಶಿಕ್ಷೆ ಇರೋ ರೀತಿಯಲ್ಲಿ ಇದು ನಮಗೆ ಭೌತಿಕ ಜಗತ್ತಿನಲ್ಲಿ ಆಗ್ತಾ ಇದೆ. ಇದಕ್ಕೆ ಕಾರಣ ಭಗವಂತನಲ್ಲ, ಇದು ಕಾರಣ ನಾವು ಯಾಕೆ ಈ ಜೈಲಿಗೆ ಬಂದ್ವಿ? ಕೃಷ್ಣ ನಮ್ಗೆ ಹೋಗಿ ಅಂತ ಕಳಿಸ್ತಿಲ್ಲ ಅದೇ ಆಧ್ಯಾತ್ಮಿಕ ಜಗತ್ತಿನ ಭೌತಿಕ ಜಗತ್ತು. ನಾವು ಕೃಷ್ಣನಿಗೆ ಫೋರ್ಸ್ ಮಾಡಿದ್ವಿ, ಒತ್ತಾಯ ಮಾಡಿದ್ವಿ. ಓ ಇಲ್ಲ, ನನಗೆ ಬೇಡ, ನಿನಗೆ ನನಗೆ ಏನು ಸಂಬಂಧ ಬೇಡ. ಹೇಗೆ ನಾವು ಒಮ್ಮೊಮ್ಮೆ ತಂದೆ ತಾಯಿಯರ ಮೇಲೆ ಮಕ್ಕಳು ಕೂಡ ಬೇಡ, ನಾವು ನಿಮ್ಮ ಒಟ್ಟಿಗೆ ಇರೋದಕ್ಕೆ ಇಷ್ಟ ಇಲ್ಲ, ನಮ್ಗೆ ನಾವೇ ಇನ್ನೊಂದು ಮನೆ ಮಾಡ್ತೇವೆ, ನಾವೇ ಇನ್ನೊಂದು ಇದಕ್ಕೆ ಹೋಗ್ತೇವೆ, ನಾವೇ ನಮ್ಮ ಕಾಲ ಮೇಲೆ ನಿಂತ್ಕೊಳ್ತೇವೆ. ಸೊ ಈ ರೀತಿಯಲ್ಲಿ ನಾವು ಕೂಡ ಕೃಷ್ಣನನ್ನು ತೊರೆದು ಈ ಜೈಲ ಒಳಗೆ ಬಂದಿದ್ದೇವೆ. ಇದಕ್ಕೆ ಕಾರಣ ನಾವು, ಇದು ಕೃಷ್ಣನಲ್ಲ ಕಾರಣ. ಆದರೂ ಕೂಡ ಕೃಷ್ಣನು ತಂದೆಯ ರೀತಿಯಲ್ಲಿ, ತಂದೆ ಹೇಗೆ ಮಕ್ಕಳ ಮೇಲೆ ಯಾವಾಗಲೂ ಒಂದು ಪ್ರೀತಿಯನ್ನು ಇಟ್ಕೊಂಡಿರ್ತಾರೆ, ಅದೇ ರೀತಿಯಲ್ಲಿ ಇಲ್ತವ್ರು ಹೇಳ್ತಾರೆ. ಉದಾಹರಣೆಯಾಗಿ ಹೇಳ್ತಾ ಇರೋದು, ಭಗವಂತನು ಕೂಡ ಸದಾ ಕರುಣಾಮಯಿ. ನಮ್ಮನ್ನು ಈ ಅಸುರರ ವರ್ತನೆಯಲ್ಲಿ ನಮ್ಮನ್ನು ಶಿಕ್ಷಿಸಿದ್ರು ಸಹ, ಇಲ್ಲಾಂದ್ರೆ ಭಕ್ತರಾಗಿ ನಮ್ಮನ್ನು ರಕ್ಷಿಸಿದ್ರು ಕೂಡ ಭಗವಂತನ ಕರುಣೆನೇ ಅದು ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ನಂತರ ಪರಮಹಂಸ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪುಂಸಾಂ ಪುನಃ ಪಾರಮಹಂಸ ಆಶ್ರಮೇ. ಪರಮಹಂಸರು ಅಂದ್ರೆ ಆಧ್ಯಾತ್ಮಿಕ ಜೀವನದಲ್ಲಿ ತುಂಬಾ ಮುಂದುವರಿದ ವ್ಯಕ್ತಿಗಳು. ಸೊ ಒಮ್ಮೊಮ್ಮೆ ನಿರಾಕಾರವಾದಿಗಳಿಗೂ ಕೂಡ ಹೇಳೋದಿದೆ, ಹಾಗಾಗಿ ತುಂಬಾ ಡಿಟೇಲ್ ಆಗಿ ಇಲ್ಲಿ ಒಂದು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಶ್ರೀಲ ಪ್ರಭುಪಾದರು. ಕುಂತಿ ಮಹಾರಾಣಿ ಹೇಳ್ತಾರೆ, ತಥಾ ಪರಮಹಂಸಾನ ಮುನಿನಾ ಮಮಲಾತ್ಮನ ಭಕ್ತಿ ಯೋಗ ವಿಧಾನಾರ್ಥಂ ಕಥಂ ಪಶ್ಯೇಮಹಿ ಸ್ತ್ರೀಯ. ಸೊ ಭಗವಂತನಿಗೆ ಕುಂತಿ ಮಹಾರಾಣಿ ಪ್ರಾರ್ಥನೆ ಮಾಡೋದು, ನೀನು ಪರಮಹಂಸರು ಮುನಿಗಳು ಅಮಲಾತ್ಮರು ಅವರಿಗೆ ನೀನು ಗೋಚರನಾಗ್ತೀಯ, ನೀನು ಅವರಿಗೆ ವ್ಯಕ್ತನಾಗ್ತೀಯ, ಅವರಿಗೋಸ್ಕರ ಭಕ್ತಿ ಯೋಗವನ್ನು ನೀನು ಅನುಗ್ರಹಿಸಲಿಕ್ಕೆ ನೀನು ಬರೆದಿದ್ದೀಯ. ಸೊ ನೀನು ಅವರಿಗೆ ಅರ್ಥವಾಗುವಂತವ್ರು. ನಾನು ಒಂದು ಸಾಧಾರಣ ಸ್ತ್ರೀ. ಸೊ ಕೂತಿದ್ದೀವಿ, ತುಂಬಾ ದೊಡ್ಡ ಭಕ್ತರು, ತುಂಬಾ ದೊಡ್ಡ ಭಕ್ತೆ, ಆದರೂ ಕೂಡ ಅವರು ತುಂಬಾ ನಮ್ರ ಸ್ವಭಾವದಲ್ಲಿ ಅವ್ರು ಹೇಳೋದು, ನೀನು ಅವರಿಗೆ ಗೋಚರನಾಗುವಂಥವನು, ಅವರಿಗೆ ಭಕ್ತಿ ಯೋಗವನ್ನು ಪ್ರದಾನ ಮಾಡುವಂಥವನು. ಸೊ ನನಗೇನು ಅರ್ಥ ಆಗುತ್ತೆ ನಿನ್ನ ಬಗ್ಗೆ, ಅವರಿಗೆ ಗೊತ್ತು, ಕುಂತಿದೇವಿಗೆ ಭಗವಂತ ತತ್ವ ಗೊತ್ತು. ಸೊ ಹಾಗೆ ಪರಮಹಂಸರು, ಶುದ್ಧ ಭಕ್ತರು, ಅವರಿಗೆ ಭಗವಂತನು ಸಾಧಾರಣವಾಗಿ ಗೋಚರವಾಗುವುದು. ಸೊ ಈ ಪರಮಹಂಸ ಅನ್ನೋದು ಹೇಳೋದು ನಮ್ಮ ವೈದಿಕ ವರ್ಣಾಶ್ರಮ ಪದ್ಧತಿಯಲ್ಲಿ 4 ಆಶ್ರಮ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಸೊ ಈ ಸನ್ಯಾಸ ಆಶ್ರಮದಲ್ಲಿ 4 ಹಂತಗಳಿದೆ ಅಂತ ಹೇಳ್ತಾರೆ. ಸೊ ಅದರ ವಿವರಣೆ, ಮೊದಲಿಗೆ ಕುಟೀಚಕ. ಸೊ ಮನೆಯ ಜೀವನವನ್ನು ತೊರೆದು, ಗೃಹಸ್ಥಾಶ್ರಮ ತೊರೆದು ಅವರು ಅದೇ ಗ್ರಾಮದಲ್ಲಿ, ಅದೇ ನಗರದಲ್ಲಿ, ಹಳ್ಳಿಯಲ್ಲಿ ದೂರದಾಗಿ ಒಂದು ಚಿಕ್ಕ ಕುಟೀಚಕ ಅಂದ್ರೆ ಒಂದು ಚಿಕ್ಕ ಒಂದು ಇದನ್ನು ಗುಡಿಸಲು, ಇದನ್ನು ಕುಟೀರವನ್ನು ನಿರ್ಮಿಸಿ ಅಲ್ಲಿ ಅವರು ವಾಸ ಮಾಡಿ ಭಕ್ತಿಯನ್ನು ತೀವ್ರವಾಗಿ ತಪಸ್ಸೆಯನ್ನು ಆಚರಿಸ್ತಾ ಇದ್ದಾರೆ. ಸೊ ಅವರ ಒಂದು ದೇಹದ ಅಗತ್ಯಗಳು, ಆಹಾರ ಮನೆಯಿಂದನೇ ಬರ್ಬೋದು, ಮನೆಯಿಂದನೇ ಯಾರಾದ್ರೂ ಬಂದು ತಂದ್ಕೊಡ್ಬೋದು. ಮನೆಯಲ್ಲಿರಲ್ಲ, ಅವರು ಮನೆ ಬಿಟ್ಟಿದ್ದಾರೆ, ಅವರು ಮನೆ ತೊರೆದಿದ್ದಾರೆ, ಆದ್ರೂ ಮನೆಯ ಮೇಲೆ ಡಿಪೆಂಡ್ ಆಗಿದ್ದಾರೆ, ಮನೆಯವರೇ ಅವರಿಗೆ ಕಳಿಸ್ತಾ ಇದ್ದಾರೆ ಅವರಿಗೆ ಅಗತ್ಯ. ಅದು ಕುಟೀಚಕ. ಬಹುದಕ ಅಂದ್ರೆ ಅವರು, ನಾನು ಮನೆಯನ್ನು ತೊರೆದಿದ್ದೇನೆ, ಆದ್ರೂ ಕೂಡ ಯಾಕೆ ಮನೆಯ ಈ ಸಂಬಂಧದಲ್ಲಿ ಇದ್ದೇನೆ, ಸೊ ಹೀಗೆ ಈ ರೀತಿಯಲ್ಲಿ ನಾನು ವಾಸ ಮಾಡೋದು ಸರಿಯಲ್ಲ, ನಾನು ಭಗವಂತನ ಮೇಲೆ ನಾನು ಅವಲಂಬಿಸ್ಬೇಕು. ಸೊ ಅಂತ ಅವರು ಪ್ರತಿಯೊಬ್ಬರು ಮನೆಗೂ ಹೋಗಿ ಭಿಕ್ಷೆ ಬೇಡ್ತಾರೆ. ಅದಕ್ಕೆ ಬಹುದಕ, ಬಹಳ ಜನರ ಹತ್ರ ಸ್ವಲ್ಪ, ಒಬ್ಬರು ಅರ್ಧ ಚಪಾತಿ, ಇನ್ನೊಬ್ರು ಇನ್ನೊಂದು ಇಷ್ಟು ಕಾಲು ಚಪಾತಿ. ಸೊ ಈ ರೀತಿಯಲ್ಲಿ ಅವರು ಬಹಳ ಜನರ ಹತ್ರ ಸ್ವಲ್ಪ ತೆಗೆದುಕೊಂಡು ಅವರ ದೇಹದ ಇದನ್ನ ನಡ್ಕೊಳ್ತಾ ಇದ್ದಾರೆ, ಬಹುದಕ. ನಂತರ ಅವರು ಇನ್ನ ಎಷ್ಟು ಭಗವಂತನ ಮೇಲೆ ಅವಲಂಬಿಸೋದು ಇದು ಬರ್ತಾ ಇತ್ತು ಅಂದ್ರೆ, ಅವರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತಾರೆ. ಸಂಪೂರ್ಣವಾಗಿ ಅವರ ಇದ್ದ ಊರು, ಗ್ರಾಮವನ್ನು ತೊರೆದು ಅವರ ಸಂಸಾರ ಎಲ್ಲವನ್ನು ಬಿಟ್ಬಿಟ್ಟಿದ್ದಾರೆ. ಇನ್ನೊಂದು ಪ್ರದೇಶಕ್ಕೆ ನಡೆದುಕೊಂಡೆ ಹಿಂದೆ ಅವರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪ್ರಚಾರ ಮಾಡ್ತಾ ಅವರು ಭಗವಂತನನ್ನು ನೋಡ್ಕೊಳ್ತಾರೆ. ಭಗವಂತನ ಎಲ್ಲ ಜೀವಿಗಳನ್ನು ನೋಡ್ತಾ ಇದ್ದಾನೆ. 84 ಲಕ್ಷ ಜೀವಿಗಳ ವಿಭಾಗಗಳು, ಎಷ್ಟೋ ಅನಸಂಖ್ಯ ಜೀವಿಗಳು,
ಅದರ ಪೋಷಕ ಪಾಲಕ ಕೃಷ್ಣನು, ನನ್ನನ್ನು ಕೂಡ ನೋಡ್ಕೊಳ್ತಾನೆ ಕೃಷ್ಣ ಅಂತ ಪರಿವ್ರಾಜಕನಾಗಿ ಅವರು ಪ್ರಚಾರ ಮಾಡ್ತಾ ಭಗವಂತನ ಅವಲಂಬಿಸಿ ಅವರು ಒಂದು ಸ್ಥಳ ಹೋಗ್ತಾರೆ. ನಂತರ ಎಷ್ಟು ಅವರು ಆಧ್ಯಾತ್ಮಿಕ ಸಾಧನೆ ಸಾಧಿಸ್ತಾ ಇದ್ರೆ ಭಗವಂತನು ಅವರಿಗೆ ವ್ಯಕ್ತವಾಗ್ತಾ ಇದ್ದ, ಭಗವಂತನ ದರ್ಶನ ಸಿಗ್ತಾ ಇತ್ತು ಅವ್ರಿಗೆ. ಆಗ ಅವರು ಎಷ್ಟೋ ಅವರ ಶಿಷ್ಯರು ಕೂಡ ಇರ್ತಾರೆ ಪರಿವ್ರಾಜಕ ಸ್ಥಿತಿಯಲ್ಲಿ ಅವರು ಪ್ರಚಾರ ಮಾಡಿದ ನಂತರ ಎಷ್ಟೋ ಜನ ಅವರ ಶಿಷ್ಯರು ನಂತರ ಪ್ರಚಾರ ಕಾರ್ಯಗಳು ತೊಡಗ್ತಾರೆ. ಇವರು ಆಗ ಅವರು ಅದರಿಂದಾನು ರಿಟೈರ್ಮೆಂಟ್, ಪರಿವ್ರಾಜಕ ಸ್ಥಿತಿಯಿಂದ ರಿಟೈರ್ಮೆಂಟ್ ಆಗಿ ಎಲ್ಲೋ ಒಂದ್ ಕಡೆ ಕೂತು ಭಗವಂತನ ಬಗ್ಗೆ ಅವರು ಧ್ಯಾನಿಸುವ ಒಂದು ಸ್ಥಿತಿ ಪರಮಹಂಸ ಸ್ಥಿತಿ ಅಂದ್ರೆ ಒಂದು ಹಂಸಗೆ ನಾವು ಹಾಲು ನೀರು ಎರಡು ಬೆರೆಸಿ ಕೊಟ್ರೆ ಏನಾದ್ರೂ ಹೇಳುತ್ತೆ ಆ ಪಕ್ಷಿಗೆ ಒಂದು ವಿಶೇಷ ಗುಣ ಇದೆಯಂತೆ, ಅದು ಹಾಲನ್ನು ಮಾತ್ರ ತಗೊಳ್ಳುತ್ತಂತೆ, ಆ ನೀರನ್ನ ಹಾಗೆ ಬಿಟ್ಬಿಡುತ್ತೆ. ಸೊ ಹಂಸಾಗೆ ಅದೊಂದು ಇರುತ್ತೆ. ಸೊ ಅದೇ ರೀತಿಯಲ್ಲಿ ಪರಮಹಂಸ ಅಂದ್ರೆ ಆಧ್ಯಾತ್ಮಿಕ ಜೀವನದಲ್ಲಿ ದೇಹ ಮತ್ತೆ ಆತ್ಮ ಎರಡು ಕೂಡ ಬೇರೆ ಬೇರೆ ಆಗಿ ಭಿನ್ನವಾಗಿ ನೋಡ್ಬೋದು. ನಮಗ್ ನೋಡ್ಲಿಕ್ಕೆ ಆಗೋದಿಲ್ಲ. ನಾನು ನಿಮ್ಮನ್ನು ನೋಡಿದ್ರೆ ನಿಮ್ಮೊಂದು ಏನು ರೂಪ, ಒಬ್ಬ ಗಂಡು, ಒಬ್ಬ ಹೆಂಗಸು, ಒಬ್ಬ ಯುವಕರು, ಒಬ್ಬ ವೃದ್ಧರು, ಒಬ್ಬರು ಭಾರತೀಯರು, ಒಬ್ಬರು ಇನ್ನೊಂದು ದೇಶದವರು, ಒಬ್ಬರು ಮನುಷ್ಯ, ಈ ರೀತಿಯಲ್ಲಿ ನಾವು ನೋಡ್ತೇವೆ. ನಾವು ದೇಹವನ್ನು ಮಾತ್ರ ನೋಡ್ತಾ ಇದ್ದೇವೆ. ಆದ್ರೆ ಪರಮಹಂಸ ಅಂದ್ರೆ ಅವರು ದೇಹ ಆತ್ಮ ಭಿನ್ನವಾಗಿದ್ದು ಆತ್ಮವನ್ನು ನೋಡುವ ಒಂದು ಶಕ್ತಿಯನ್ನು ಪಡೆದಿದ್ದಾರೆ. ಅವರಂದ್ರೆ ನಿಜವಾದ ಜೀವಿ ಆತ್ಮ. ಅದು ನಮಗೆ ಕಾಣ್ತಾ ಇಲ್ಲ. ನಮಗೆ ಈ ಹೊರಗಿನ ಪ್ಯಾಕೆಟ್ ನಮಗೆ ಕಾಣ್ತಾ ಇದೆ, ಒಂದು ಕವರಿಂಗ್ ಇದು ಕಾಣ್ತಾ, ಪ್ಯಾಕೇಜಿಂಗ್ ಭೌತಿಕ ಜಗತ್ತಿನಲ್ಲಿ ನಮಗೆ ಅದು ಮಾತ್ರ ಕಾಣ್ತಿಲ್ಲ. ಇದಕ್ಕೆ ನಾವು ಮೋಹಗೊಳ್ತಾ ಇದ್ದೇವೆ. ಆದ್ರೆ ಪರಮಹಂಸರಂದ್ರೆ ಅವರಿಗೆ ಸಂಪೂರ್ಣವಾಗಿ ಗೊತ್ತು. ಅವರಿಗೆ ಪಂಡಿತ ಸಮದರ್ಶಿನಃ ಅಂತ ಏನ್ ಹೇಳಿದರೆ ಗೀತೆಯಲ್ಲೂ ಕೂಡ ಕೃಷ್ಣ ಪಂಡಿತನಾದವನು ಸಮದರ್ಶಿ, ಯಾಕಂದ್ರೆ ಅವನಿಗೆ ಆತ್ಮದ ಸಾಕ್ಷಾತ್ಕಾರ ಇದೆ. ಯಾವ ಒಂದು ಜೀವಿ ನೋಡಿದ್ರು, ಯಾವ ಒಂದು ವ್ಯಕ್ತಿ ನೋಡಿದ್ರು ಒಂದೇ ಹಾಗೆ ಅವ್ರು ನೋಡ್ತಾರೆ. ಹೀಗೆ ಪರಮಹಂಸ ಅಂದ್ರೆ ಆ ಸ್ಥಿತಿ, ಆ ಹಂತದಲ್ಲಿ ಆತ್ಮ ದೇಹ ಬೇರೆ ಅಂತ ನೋಡೋ ಒಂದು ಸ್ಥಿತಿ. ಸೊ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಪರಮಹಂಸ ಅನ್ನೋ ಸ್ಥಿತಿಯನ್ನ ಅದನ್ನ ಶುದ್ಧ ಭಕ್ತರು ಅವರಿಗೆ ಅನ್ವಯವಾದದ್ದು. ಒಮ್ಮೊಮ್ಮೆ ನಿರಾಕಾರವಾದಿಗಳು ಕೂಡ, ಅವರು ಕೂಡ ತುಂಬಾ ಆಧ್ಯಾತ್ಮಿಕ ಪ್ರಗತಿ ಸಾಧನೆಗಳು ತಪಸ್ಸೆ ಮಾಡಿದ್ರಿಂದ ಅವರು ಕೂಡ ಆ ಹಂತಕ್ಕೆ ಅಟ್ಲೀಸ್ಟ್ ದೇಹ ಆತ್ಮ ಭಿನ್ನ ಅಂತ ಬರುವ ಹಂತಕ್ಕೆ ಬಂದಾಗ ಅವರು ಕೂಡ ಪರಮಹಂಸರು ಅಂತ ಹೇಳೋದೊಂದು ಇದಿದೆ, ಅಭ್ಯಾಸ ಇದೆ. ಸೊ ಅದಕ್ಕೆ ಅದರ ಬಗ್ಗೆ ಚರ್ಚೆ ಶ್ರೀಲ ಪ್ರಭುಪಾದರು, ಜೀವ ಗೋಸ್ವಾಮಿ ಏನ್ ಹೇಳ್ತಾರೆ, ವಿಶ್ವನಾಥ ಚಕ್ರವರ್ತಿ ಠಾಕೂರ ಏನ್ ಹೇಳ್ತಾರೆ, ದೊಡ್ಡ ದೊಡ್ಡ ಆಚಾರ್ಯರು ಇವರೆಲ್ಲರೂ. ಸೊ ಇವರ ಅಭಿಪ್ರಾಯದಲ್ಲಿ ಏನು ಇದರ ಅರ್ಥ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಶ್ರೀಲ ವಿಶ್ವನಾಥ ಚಕ್ರವರ್ತಿಯವರ ಪ್ರಕಾರ ಎರಡು ಬಗೆಯ ಪರಮಹಂಸರು ಇರುತ್ತಾರೆ. ಬ್ರಹ್ಮಾನಂದಿಗಳು ನಿರಾಕಾರವಾದಿಗಳು ಮತ್ತು ಪ್ರೇಮಾನಂದಿಗಳು ಭಕ್ತರು. ಬ್ರಹ್ಮಾನಂದಿಗಳಿಗಿಂತ ಪ್ರೇಮಾನಂದಿಗಳು ಹೆಚ್ಚು ಭಾಗ್ಯಶಾಲಿಗಳಾಗಿದ್ದರೂ ಇಬ್ಬರಿಗೂ ಅವರ ವಾಂಛಿತ ಗುರಿಗಳು ಲಭ್ಯವಾಗುತ್ತವೆ. ಬ್ರಹ್ಮಾನಂದಿಗಳು ಮತ್ತು ಪ್ರೇಮಾನಂದಿಗಳು ಇಬ್ಬರು ಲೋಕೋತ್ತರವಾದಿಗಳು. ಜೀವನದ ಅಸ್ತಿತ್ವದ ಕ್ಲೇಶಗಳಿಂದ ತುಂಬಿದ ಲೌಕಿಕ ಪ್ರಕೃತಿಯೊಂದಿಗೆ ಅವರಿಗೇನೂ ಸಂಬಂಧವಿಲ್ಲ. ಈ ಭಾಗವತನ ಪರಮಹಂಸ ಸಂಹಿತ ಅಂತ ಕೂಡ ಹೇಳೋದಿದೆ. ಆಕ್ಚುಲಿ ಇದು ಭಾಗವತವನ್ನ ಗ್ರಂಥ, ಇದು ಪರಮಹಂಸರು ಆ ನೆಲೆಯಲ್ಲಿರೋರಿಗೆ ಇದನ್ನ ರುಚಿ ಅವರು ಸವಿಲಿಕ್ಕಾಗುತ್ತೆ. ಪರಮಹಂಸ ಸಂಹಿತ ಎಷ್ಟು ವೈದ್ಯ ಗ್ರಂಥಗಳಿದೆ, ವೇದಗಳು, ಉಪನಿಷತ್ತುಗಳು, ಪುರಾಣಗಳು ಎಲ್ಲವೂ ಇದೆ. ಆದ್ರೆ ಭಾಗವತವನ್ನು ಪ್ರತ್ಯೇಕವಾಗಿ ಪರಮಹಂಸ ಸಂಹಿತ, ಆಧ್ಯಾತ್ಮಿಕ ಜೀವನದಲ್ಲೂ ಕೂಡ ಪರಮೋನ್ನತ ಸ್ಥಿತಿಯಲ್ಲಿರುವ ವ್ಯಕ್ತಿಗಳು ಅವರು ಇದನ್ನು ಆಸ್ವಾದಿಸುತ್ತಾರೆ. ಸೊ ಪರಮಹಂಸ ಸಂಹಿತ ಅಂತ ಹೇಳೋದು ಈ ಭಾಗವತ. ಭಗವಂತ ಎಲ್ಲರ ಬಗೆಗೂ ಅಪಾರ ಕರುಣೆಯನ್ನು ತೋರುತ್ತಾನೆ. ಆದುದರಿಂದ ಭಗವಂತನ ಅಸ್ತಿತ್ವದ ನಿರಾಕಾರ ಬ್ರಹ್ಮಜ್ಯೋತಿಯಲ್ಲಿ ಐಕ್ಯವಾಗುವ ಒಂದು ಸಾಧನವಾಗಿ ಭಕ್ತಿಯನ್ನು ಅಂಗೀಕರಿಸಿದಂತ ನಿರಾಕಾರವಾದಿಗಳಿಗೂ ಅವರ ವಾಂಛಿತ ಗುರಿ ದೊರೆಯುತ್ತದೆ. ಸೊ ಬೆಳಿಗ್ಗೆ ನಾವು ಒಂದು ಓದ್ತಾ ಇದ್ವಿ, ತುಂಬಾ ಚೆನ್ನಾಗಿತ್ತು. ಹೇಳ್ತಾ ಇದ್ದು ನಿರಾಕಾರವಾದಿಗಳು ಮಾಡ್ತಾ ಇದ್ದಾರೆ, ಅವ್ರು ಸಾಧಾರಣವಾಗಿ ಅವರು ಅಭ್ಯಾಸ ಮಾಡೋದು ತೀವ್ರ ತಪಸ್ಸಿ. ಅವರ ಊಹಾಪೋಹ ಈ ಜ್ಞಾನದ ಅಭಿವೃದ್ಧಿಯಲ್ಲಿ ಅವರು ಹೀಗೆ ಇದು ನೇತಿ ಇದಲ್ಲ ಅಂತ ಅವರು ಭೌತಿಕತ್ವದಿಂದ ಹೊರಗೆ ಬರ್ಲಿಕ್ಕೆ, ಈ ಆತ್ಮದ ಸಾಕ್ಷಾತ್ಕಾರ ಪಡೀಲಿಕ್ಕೆ ಅವರು ತುಂಬಾ ತೀವ್ರ ಅಧ್ಯಯನ
ಮನಸ್ಸು ಬುದ್ಧಿಯಿಂದ ಅವರು ಮಾಡುವಂತ ಒಂದು ಪ್ರಯತ್ನ. ಇಲ್ಲ ಅಂದ್ರೆ ಯೋಗಾಭ್ಯಾಸ, ತೀವ್ರ ತಪಸ್ಸೆಗಳು, ಅಷ್ಟಾಂಗ ಯೋಗ, ಸೊ ಇದರ ಮೂಲಕ ಪಡೆಯುವಂಥದ್ದು. ಆದ್ರೆ ಅಲ್ಲಿ ಹೇಳ್ತಾ ಇದ್ದಿದ್ದು ಅವರು ನೇರವಾಗಿ ಭಕ್ತಿ ಯೋಗನೇ ಅನುಸರಿಸಿ ಸಾಕಲ್ಲ. ಯಾಕಂದ್ರೆ ಆ ಭಕ್ತಿ ಯೋಗವನ್ನು ಅನುಸರಿಸಿದ್ರೆ ತುಂಬಾ ಸುಲಭವಾದ ಮಾರ್ಗ. ಭಕ್ತಿ ಯೋಗ ಅಂದ್ರೆ ನಾವು ಭಗವಂತನ ನಾಮವನ್ನು ಜಪಿಸುವುದು, ಭಗವಂತನ ನಾಮವನ್ನು ಕೀರ್ತನೆ ಮಾಡುವಂಥದ್ದು, ಭಗವಂತನ ನಾಮ ಜೊತೆಗೆ ನಾವು ನರ್ತಿಸಬಹುದು, ಭಗವಂತನ ಸುಂದರ ಮೂರ್ತಿಗಳ ದಿವ್ಯ ದರ್ಶನ ಪಡೆಯುವಂಥದ್ದು, ಆ ದಿವ್ಯ ಮೂರ್ತಿಗಳ ಸೇವೆ ಮಾಡುವಂಥದ್ದು, ಭಗವಂತನಿಗೆ ನೈವೇದ್ಯ ಅರ್ಪಣೆ ಮಾಡಿ ಆ ರುಚಿಯಾದ ಆಹಾರವನ್ನು ಪ್ರಸಾದವನ್ನು ಸ್ವೀಕರಿಸುವಂಥದ್ದು. ಇದು ತುಂಬಾ ಸುಲಭವಾದ, ತುಂಬಾ ಒಂದು ಸೊಗಸಾದ ಒಂದು ಆನಂದಕರವಾದ ಮಾರ್ಗ. ಸೊ ಇದರಿಂದ ನಾವು ಈ ಭಗವಂತನನ್ನು, ಪರಮೋನ್ನತನನ್ನು ನಾವು ಸೇರ್ತೇವೆ. ಸೊ ಇದು ಒಂದು ನೇರವಾದ ಮಾರ್ಗ. ಆದ್ರೆ ಇಲ್ಲಿ ನಿರಾಕಾರವಾದಿಗಳು ಅಷ್ಟು ತೀವ್ರ ತಪಸ್ಸೆ ತಗೊಂಡು ಅವರು ಪಡೆಯುವಂಥದ್ದು ಅದು ಕೂಡ ಈ ರೀತಿಯ ಪರಿಪೂರ್ಣತೆ ಅಲ್ಲ, ಭಗವಂತನ ನಿತ್ಯ ಸಂಬಂಧವಲ್ಲ. ಆದರೂ ಅವರು ಭೌತಿಕ ಕ್ಲೇಶಗಳಿಂದ ಮುಕ್ತವಾಗುವ ಒಂದು ಸ್ಥಿತಿಯನ್ನು ತಲುಪಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಆದ್ರೆ ಯಾಕೆ ಅವರು ಅದನ್ನ ಮಾಡ್ಬೇಕು? ಅವರು ಭಕ್ತಿ ಯೋಗವನ್ನೇ ಮಾಡ್ಬೋದಲ್ಲ, ಭಕ್ತಿ ಯೋಗ ಭಗವಂತನ ಈ ಸುಲಭವಾದ ಮಾರ್ಗವನ್ನು ಅನುಸರಿಸಬಹುದಲ್ಲ. ಯಾಕೆ ಅವರು ಅಷ್ಟು ತೀವ್ರ ಕಷ್ಟವಾದ ಮಾರ್ಗವನ್ನು ತಗೊಳ್ತಾರೆ? ಗೀತೆಯಲ್ಲಿ ಕೃಷ್ಣ ಹೇಳೋದು ಕ್ಲೇಶ ಅಧಿಕತರ ಸ್ಥೇಷಾಂ ಅವ್ಯಕ್ತ ಆಸಕ್ತ ಚೇತಸ. ಇದು ಅವ್ಯಕ್ತವಾಗಿ ಭಗವಂತನನ್ನು ಯೋಚನೆ ಮಾಡೋದು, ಆ ಒಂದು ಆಸಕ್ತರನ್ನು ಪ್ರಿಯೋದು, ಇದೆಲ್ಲ ತುಂಬಾ ಕಷ್ಟಕರವಾದ ಮಾರ್ಗ. ಇದು ಬೇಕಾಗಿಲ್ಲ ಇದು. ಸೊ ಹೇಳ್ತಾ ಇದ್ರು, ಹೇಗೆ ಒಂದು ಯಾರಿಗಾದ್ರು 10 ರೂಪಾಯಿ ಇದ್ರೆ 10 ರೂಪಾಯಿಯಲ್ಲಿ ನೀವು ಒಂದು ದೊಡ್ಡ ವಸ್ತುನ ಖರೀದಿ ಮಾಡೋಗಿದ್ರೆ ನೀವು ಯಾಕೆ ನೀವು ಖರೀದಿ ಮಾಡ್ತಾ ಇಲ್ಲ? ಭಕ್ತಿ ಯೋಗ ಮಾರ್ಗದಲ್ಲಿ ತುಂಬಾ ನಾವು ಕಡಿಮೆ ವೆಚ್ಚ ಅಂದ್ರೆ ನಮ್ಮ ಒಂದು ಅಭ್ಯಾಸ, ನಮ್ಮ ಒಂದು ಇದರಲ್ಲಿ ನಾವು ಅಷ್ಟು ಒಂದು ಪರಿಪೂರ್ಣತೆಯನ್ನು ಸಾಧಿಸ್ತಿದ್ದೇವೆ. ಸೊ ಆಗಿರುವಾಗ ಈಗ ಇಷ್ಟು ಕಷ್ಟಪಟ್ಟು ಅಂದ್ರೆ ಯಾರೋ ಒಬ್ರು ಆ ವಸ್ತುನ, ಸಪೋಸ್ ಒಂದು ಮೊಬೈಲ್ ಅದು ಒಂದು 50,000 ಯಾವ್ದು ಮೊಬೈಲ್ ಇದೆ, ಅದು ಯಾರಾದ್ರೂ ನಿಮ್ಗೆ 10 ರೂಪಾಯಿ ಕೊಡ್ತಾ ಇದ್ರೆ ನೀವ್ ಯಾಕೆ ಖರೀದಿ ಮಾಡ್ಬೋದು? ನೀವು ಬುದ್ಧಿವಂತರ ಇಲ್ವಾ? ಯಾರೋ ನಿಮ್ಮ ಅಂಕಲ್ಲೋ, ನಿಮ್ಮ ಫ್ರೆಂಡೋ, ಯಾರಾದ್ರೂ ನಿಮ್ಮ ತಂದೆ ಅವರು ನಿಮ್ಗೆ ಅದನ್ನ ತೆಗೆದುಕೊಂಡು ನಿಮ್ಗೆ 10 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಸೊ ಆಗಿರೋ ನೀವು 10 ರೂಪಾಯಿಗೆ ತಗೊಳ್ಳಿ ಅದನ್ನ. ನೀವ್ ಯಾಕದು ನಂಗೆ 50,000 ರೂಪಾಯಿ ಕೊಟ್ಟು ನಾನು ತಗೊಳ್ಬೇಕು? ಹೀಗೆ ಈ ನಿರಾಕಾರವಾದಿಗಳು ಬುದ್ಧಿಹೀನರು ಅಂತ ಒಮ್ಮೆ ಹೇಳ್ತಾರೆ. ಯಾಕಂದ್ರೆ ಈ ಭಕ್ತಿ ಮಾರ್ಗ ಇಷ್ಟು ಸುಲಭವಾಗಿ 10 ರೂಪಾಯಿ ಕೊಟ್ಟು ಅಂತ 50,000 ರೂಪಾಯಿ ಅಂತ ಕೊಡ್ಕೊಳ್ಳೋ ರೀತಿಯಲ್ಲಿ ಇದೆ. ಸೊ ಅವ್ರು ತಗೊಳ್ದೇ ಇರೋದ್ರಿಂದ ಅವ್ರಿಲ್ಲ, ನಾವ್ ಇದೇ ರೀತಿಯಲ್ಲಿ ಮಾಡ್ತೇವೆ, ನಾವ್ ಇದೇ ರೀತಿಯಲ್ಲಿ ಕಷ್ಟಪಡ್ತೇವೆ, ಇದೇ ರೀತಿಯಲ್ಲಿ ನಾವು ಯೋಗಾಭ್ಯಾಸ ಮಾಡ್ತೇವೆ, ಇದೇ ರೀತಿಯಲ್ಲಿ ನಾವು ಇದೆಲ್ಲ ಜ್ಞಾನವನ್ನು ಪಡೆದು ನಾವು ಪರಿಪೂರ್ಣತೆಯನ್ನು ಪಡಿತೇವೆ ಅಂದ್ರೆ ಅವರು ಬುದ್ಧಿಹೀನರ ಇಲ್ವ? ಯಾಕಂದ್ರೆ ಭಕ್ತಿ ಮಾರ್ಗ ಅಷ್ಟು ಸುಲಭವಾದ ಮಾರ್ಗ, ನೇರವಾದ ಮಾರ್ಗ, ಆನಂದಮಯ ಮಾರ್ಗ ಇದೆ. ಸೊ ಇದನ್ನ ಸ್ವೀಕರಿಸ್ಬೇಕು. ಇದರಿಂದ ಅದು ಕೂಡ ಅವ್ರಿಗೆ ಸಾಧಿಸ್ಬೋದು. ಹಾಗೆ ಸುಶೀಲ ಪ್ರಭುಪಾದರು ಹೇಳ್ತಾ ಇದ್ರು, ಇದು ತಗೊಳ್ಬೇಕು, ಪ್ರತಿಯೊಬ್ಬರು ತಗೊಳ್ಬೇಕು. ಅಕಾಮ ಸರ್ವ ಕಾಮೋ ವಾ ಮೋಕ್ಷ ಕಾಮ ಉದಾರದಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ಸೊ ಯಾವ ಸ್ಥಿತಿಯಲ್ಲಿದ್ರು ಯಾರು ಕೂಡ ನಿರಾಕಾರವಾದಿಗಳಾಗ್ಬೋದು, ಸಾಕಾರವಾದಿಗಳಾಗ್ಬೋದು, ಪ್ರತಿಯೊಬ್ಬರು ಕೃಷ್ಣನನ್ನೇ ಆರಾಧಿಸಿ ಕೃಷ್ಣನ ಭಕ್ತಿ ಮಾರ್ಗವನ್ನು, ಭಕ್ತಿ ಯೋಗ ವಿಧಾನವನ್ನು ಸ್ವೀಕರಿಸಬೇಕು. ಪ್ರತಿಯೊಬ್ಬರಿಗೂ ಇದೇ ನಿಜವಾದ ಮಾರ್ಗ, ಇದೇ ತುಂಬಾ ಸುಲಭವಾದ ಶುಭವಾದ ಮಾರ್ಗ.